ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಇವರ ಜಂಟಿ ಆಶ್ರಯದಲ್ಲಿ KN Properties presents ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. The title sponsors KN Properties, powered by Citadel Developers and Malaika, the Sari Shop. Co-sponsored by Sun Premium Refined Sunflower Oil, Citadel Developers, Aruna Masala. Co-sponsored by Sun Premium Refined Sunflower Oil, Mata Developers and Builders, Karthik Roofing, Bangalore. Vismaya Infotainment Park, Kannuru. Dream Kitchens and Interiors, Kankanadi, Mangalore. Vismaya Infotainment Park. Thanks to all our sponsors moving ahead with our competition. ಈ ವೇದಿಕೆದ ಮಿತ್ ನೆಕ್ಸ್ಟ್ ಬತದ ಎಂಕ್ಲೆಗ್ ಎಂಟರ್ಟೈನ್ ಮಲ್ಪುನ ಕಂಟೆಸ್ಟೆಂಟ್ ದಟ್ ಇಸ್ ಕುಮಾರ್. ಸೊ ಹಿಯರ್ ಯು ಗೋ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಆಕಾಶದಿಂದ ಧರೆಗಿಳಿದ ರಂಬೆ, ಆಕಾಶದಿಂದ ಧರೆಗಿಳಿದ ರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ, ತಂದೆಯೇ ಕಳುವೆ ಮುಂದೆ ದಾರಿಯಿದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ 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 ಶಾರದೆ. ಕುಮಾರ್ ಅವರೇ ಹೇಳಿ ಸರ್. ಏನು ಹಾಡಿದ್ರಿ ಸರ್ ನೀವು. ನೋಡಿ, ಶಾರದೆಯ ದಯೆ ಎಲ್ರಿಗೂ ಸಿಗೋದಿಲ್ಲ, ಅದು ಸಿಗೋದು ತುಂಬಾನೇ 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 ಅಪರೂಪ.
ಅಂಥದ್ರಲ್ಲಿ ನಿಮ್ಗಂತೂ ಆ ದಯೆ ಸಿಕ್ಕಿದೆ ಎಂಬ ವಿಶ್ವಾಸ ನನಗೆ ಆಗ್ತಾ ಇದೆ. ತುಂಬಾನೇ ಚೆನ್ನಾಗಿ ಹಾಡಿದ್ರಿ. Thank you, sir. ಆದರೆ ಸಾಂಗ್ ಸಿಂಗಿಂಗ್ ಕಾಂಪಿಟೇಷನ್ ಅಂದ ನಂತರ ಅಲ್ಲಿ ಏನಾದರೂ ಸ್ವಲ್ಪ ಆಚೆ ಈಚೆ ಪಾಯಿಂಟ್ಸ್ ಅದು ಇದು ಇದೇ ಇರುತ್ತೆ. ನಮ್ಮ ಜಡ್ಜಸ್ ಅನ್ನು ಕೇಳುವ. ನೋಡಿ, ತುಂಬ ಖುಷಿ ಪಡುವಂಥ ಏನಿಲ್ಲ. ನೀವು ಹಾಡಿದ್ರಿ, ನನಗೇನು ಅಷ್ಟೊಂದು ಖುಷಿಯಾಗಿಲ್ಲ ಕೇಳಿಕೊಂಡು, ಆಯಿತಾ. ಕೆಲವು ಸ್ವರದಿಂದ ಸ್ವರಕ್ಕೆ ಏನು ಕನೆಕ್ಟಿವಿಟಿ ಇದೆಯೋ ಅದು ಕಟ್ ಆಗ್ತಾ ಇದ್ದು, ತುಂಡಾಗಿ ಹಾಡ್ತಾ ಇದ್ರಿ ಕೆಲವು ಜಾಗದಲ್ಲಿ. ಮೇ ಬಿ ಒರಿಜಿನಲ್ ಸಾಂಗ್ ಹಾಗಿರ್ಲಿಕ್ಕಿಲ್ಲ. ಅಷ್ಟೊಂದು ಏನು ಇಂಪ್ರೆಸ್ ಆಗುವಂಥದ್ದು ಏನು ಸಿಂಗಿಂಗ್ ನನಗೆ ಕಾಣಲಿಲ್ಲ. ಸೊ ಎಫರ್ಟ್ ಹಾಕಿ ಮುಂದೆ ಚೆನ್ನಾಗಿ ಮಾಡಬೇಕು, ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ಓಕೆ ಓಕೆ. ಚರಣದಲ್ಲಿ ಓಪನಿಂಗ್ ಕೆಲವು ಜಾಗ ನೀವೇನು ಟೇಕ್ ಆಫ್ ಮಾಡ್ತೀರಾ ಆವಾಗ ಅನ್ಕಂಫರ್ಟೇಬಲ್ ಆಗಿರ್ತಾ ಇತ್ತು, ಕೆಲವುದೆಲ್ಲ ಕ್ಲಾರಿಟಿ ಇರ್ತಾ ಇರಲಿಲ್ಲ ಅಷ್ಟೊಂದು. ಮುಂದೆ ವರ್ಕೌಟ್ ಮಾಡಿ, ಆಯಿತಾ. ಕಾಂಪಿಟೇಷನಲ್ಲಿ ನಿಮಗೆ ಅಂತಾರ ಜನರಲ್ ಆಗಿ ಹೇಳ್ತಾ ಇರೋದು, ಕಷ್ಟದ ಸಾಂಗ್ ಆಯ್ಕೆ ಮಾಡ್ಕೊಂಡ ತಕ್ಷಣ ಜಡ್ಜಸ್ ಇಂಪ್ರೆಸ್ ಆಗ್ತಾರೆ ಅನ್ನೋ ಅಂಥ ಒಂದು ನೋಟ್ನ ತಲೆಯಿಂದ ಫಸ್ಟ್ ಎಲ್ಲ ಕಂಟೆಸ್ಟೆಂಟ್ ತೆಗೆದುಬಿಡಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಕಷ್ಟದ ಸಾಂಗೋ ಈಸಿ ಸಾಂಗೋ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಅದು ಆ್ಯಕ್ಚುಲಿ. ಆ್ಯಂಡ್ ಮೋರೋವರ್ ಟ್ರ್ಯಾಕ್ ಹಾಕ್ಕೊಂಡು ನೀವು ಹಾಡ್ತಿರ್ಬೇಕಂದ್ರೆ ಸಾಂಗ್ ಸೆಲೆಕ್ಷನ್ ಮಾಡಬೇಕಾಗ ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಸ್ವಲ್ಪ ಮಿಸ್ ಆಯಿತು ಅಂದರೂ ಮತ್ತೆ ಟ್ರ್ಯಾಕಿಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಓಕೆ. ಚರಣದಲ್ಲಿ ನೀವಿವತ್ತು ಹಾಡಿದಾಗ ಚರಣದಲ್ಲಿ ಒಂದೆರಡು ಲೈನು ಅದು ಒರಿಜಿನಲ್ ಇರೋ ಹಾಗೆ ಇಲ್ಲವೇ ಇಲ್ಲ. ನೀವು ಓನಾಗಿ ಕಂಪೋಸ್ ಮಾಡಿದಾಗ ಕೇಳಿಸ್ತಾ ಇದೆ ನಮಗೆ. ಫಾರ್ ಎಕ್ಸಾಂಪಲ್, ತಂದೆ ತಾಯಿಯ ಪುಣ್ಯ ಒಂದ್ಸಲ ಹಾಡಿ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಅದು ಹಾಗೇ ಇದೆಯಾ ಒರಿಜಿನಲಲ್ಲಿ? ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಸ್ವಲ್ಪ ಹಾಡನ್ನು ಇನ್ನೂ ಗಮನ ಇಟ್ಟು ಕೇಳಿ. ತುಂಬ ಮೈನರ್ ಮಿಸ್ಟೇಕ್ಸ್ ಇರೋದನ್ನು ದಯವಿಟ್ಟು ಮಾಡಬೇಡಿ, ಯಾಕಂದ್ರೆ ಅದರಲ್ಲೇ ಜಾಸ್ತಿ ಮಾರ್ಕ್ ಹೋಗ್ತದೆ ನಿಮಗೆ. ಸೊ ಅದು ನೋಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ಹಾಡು ಕೇಳೋ ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ರಾಜ್ ಸರ್, ಇದು ಯೇಸುದಾಸ್ ಸರ್ ಹಾಡಿರೋದಲ್ಲ, ಅದನ್ನು ಕಲ್ತಿದ್ದೀರಾ? SP ಸರ್ ಕಲ್ತೀರಾ? ಇಬ್ಬರು ಹಾಡಿದ್ದಾರೆ ಇದು. ಇಬ್ರು ಹಾಡಿದ್ದಾರೆ. ಬಟ್ ಯೇಸುದಾಸ್ ಸರ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು. ಆ ಡಿವೋಷನಲ್ ಫೀಲ್ ಇದೆಯಲ್ಲ, ಆ ಎಕ್ಸ್ಪ್ರೆಷನ್, ಅದು ಸ್ವಲ್ಪ ನಿಮ್ಮ ಹಾಡಲ್ಲಿ ನನಗೆ ಮಿಸ್ಸಿಂಗ್ ಅಂತ ಅನಿಸ್ತು. ಕಜಟನ್ ಸರ್ ಹೇಳಿದಾಗೆ ನಿನ್ನ ಕಂಗಳ ಬೆಳಕನು ಇದೆಯಲ್ಲ, ಅಲ್ಲಿ ಸ್ವಲ್ಪ ಸಸ್ಟೈನ್ ಎಲ್ಲ ಮಿಸ್ಟೇಕ್ ಆಗ್ತದೆ, ಎಬ್ರಪ್ಟ್ ಕಟ್ ಆಗೋ ಥರ ಆಗ್ತಾಯಿತ್ತು. ಯಾಕಂದರೆ ಅಲ್ಲಿ ಆ ಸಸ್ಟೈನ್ಟಿ ಬೇಕು, ದಟ್ ವಾಸ್ ಮಿಸ್ಸಿಂಗ್. ಆಮೇಲೆ ಎರಡನೇ ಚರಣದಲ್ಲೂ ಹಾಗೆ ತಂದೆ ತಾಯಿಯ ಪುಣ್ಯವು ಆ ಪಾರ್ಟಲ್ಲಿ ಎಬ್ರಪ್ಟ್ ಕಟ್ ಆಗ್ತಾಯಿತ್ತು, ಆ ಸಸ್ಟೈನ್ಟಿ ಇರ್ತಿರಲಿಲ್ಲ. ಆಮೇಲೆ ಏಳು ಮಗುವೆ ಮೇಲೇಳು ಎಂದು ಇದೆಯಲ್ಲ, ಅದು ನಿಮ್ಮದೇ ಸ್ಟೈಲ್ ಆಡಿದ್ರಿ, ಅದು ಒರಿಜಿನಲ್ ಏನೋ ಬೇರೆ ಇದೆ, ಅದು ಆ ಸ್ವರಸ್ಥಾನ ಇದೆಯಲ್ಲ ಅದು ಎರಡನೇ ಚರಣದಲ್ಲಿ ಕರೆಕ್ಟ್ ಹಾಡಿದ್ರಿ. ಸ್ಟೈಲ್ ಚೇಂಜ್ ಆಯಿತು ಅಷ್ಟೇ. ಬಟ್ ಇಟ್ ಇಸ್ ನಾಟ್ ಫ್ಲ್ಯಾಟ್ ಆರ್ ಸ್ಕೇಲ್ ಬಿಟ್ಟೇನು ಹಾಡಿಲ್ಲ ನೀವು. ಬಟ್ ಒರಿಜಿನಲ್ ನೀವು ಏನು ಫಿಲ್ಮಲ್ಲಿ ಏನು ಕಾಂಪಿಟೇಷನ್ ಏನು ಹಾಡ್ತೀರಿ, ಒರಿಜಿನಲ್ ಏನು ಅದನ್ನೇ ನೀವು ಹಾಡ್ತೀರಲ್ಲ ಫಿಲ್ಮ್ ಸಾಂಗ್ಸಲ್ಲಿ, ಅದು ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿ ಹಾಡಿದ್ರಿ ಅಷ್ಟೇ. ಅದರ್ವೈಸ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಥ್ಯಾಂಕ್ ಯು ರಾಜ್ ಸರ್. ವಿಜಯಣ್ಣ, ಏನೆಲ್ಲ ಕಡೆ ಇನ್ನು ವಾಯ್ಸ್ ಭಾರಿ ಖುಷಿ ಅಂಡ್ ನಿಂಗೆ. ಥ್ಯಾಂಕ್ ಯು ಸರ್. ಐ ಥಿಂಕ್ ಸಾಂಗ್ ಆಲ್ಸೋ ವಾಸ್ ನೈಸ್ ಹೆಂಗೆ ಕನ್ನಡ ಅರ್ಥ ಪೂಜಿ ಮತ್ತು ಇದು ಈ ರೌಂಡ್ ಮಟ್ಟ ಬೈದಿನ ಬಂದಾಗ ಯು ಹ್ಯಾವ್ ಗಾಟ್ ಟ್ಯಾಲೆಂಟ್ ಅಂಚೆ ಅದು ಏನು ಜಡ್ಜಸ್ ಹಾಕ್ಲಿದ್ರೆ 3 ಸರ್ತಿ ಸೆಲೆಕ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ನನ್ನ ರೌಂಡ್ ಹೆಚ್ಚಾಗಿ ಬಂದಾಗ ಆರ್ತಿ ಕಾಂಪಿಟೇಷನ್ ಟಫ್ ಅಂತ ಬಂದು ಐಕ್ ಯು ಮೇ ಬಿ ಎಲಿಮಿನೇಟೆಡ್ ಫಾರ್ ಒಂದು ಕಿನ್ನ ಮಿಸ್ಟೇಕ್ಲ ಯು ಮೇ ಬಿ ಎಲಿಮಿನೇಟೆಡ್ ಮಾತ್ರ. ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವಿಜಯಣ್ಣ. ಮಹಾ ಗುರುಗಳ ಹತ್ರ ನಾವು ಹೋಗಲೇಬೇಕು. ಗುರುಣ್ಣ, ನಿಮ್ಮ ಅಭಿಪ್ರಾಯ ಕುಮಾರ್ ಅವರಿಗೆ. ಇದು ಆರ್ಕೆಸ್ಟ್ರಾ ಜಾಸ್ತಿ ಬಂದೊಂದು ಪನ್ಪರ ಅಂದ ಆರ್ಕೆಸ್ಟ್ರಾ ಬಂಡ ಇಲ್ಲ ಪನ್ನೆ ಇಲ್ಲಿ ಫಂಕ್ಷನ್ ಮಾತ್ರ ಪನ್ನ ಗೊತ್ತಾಗ್ಬೋದು ಹೆಂಗೆ. ಐ ಲೈಕ್ ದಿ ಸ್ಟೈಲ್ ಎಂಚ ಗೊತ್ತಂದೆ ಈ ಮೈಕಿಂಗ್ ಟೆಕ್ನಿಕ್ಸ್ ಕ್ಯಾಶುವಲ್ ಉಪ್ಪುಂಡು ಒಂಚನ ಬ್ರೆತ್ ಜಾಸ್ತಿ ಪೋಂಡ. ಯೂಶ್ವಲಿ ಪಾತ್ರದ ಹಿಡಿದು ఒక ಬ್ರೆತ್ ಬಂದಾಗ ಮೈಕ್ ತೆಪ್ಪೇರು ಯೂಶ್ವಲಿ ಒವ್ವಂಡ್ಲ ಪಾತ್ರನ ಇದನ್ನ ಸ್ಟೈಲ್ ಇಟ್ಟದು. I did was loved it. I could let it's a little overdue, but it was tunaga onji singer prati singer tunaga there should be a mannerism ge. I think this was more like a mannerism. Yeddatandi your presentation and the orchestra bannaga the confidence in eddetanu bannaga the problem uldada usually happen manna classical singer attanina kulu classical pannenda
ಇತ ಹೆಚ್ಚಾದ ಬಂದಿ ಬಂದ ಎಸ್ ಪಿ ಪೂರ ಕ್ಲಾಸಿಕಲ್ ಕಲ್ತಿದ್ದೀರು ಈ ಡೈರೆಕ್ಟ್ಲಿ ಸಿಂಗಿಂಗ್ ಶುರು ಮಾಡ್ತಿ ಬೊಕ್ಕ ಕಲ್ತೊಂದು ಹೋಗ್ಬೇರು ಅಕಲ್ನಾದಿ ಕಲ್ತೊಂದು ಹೋಗ್ಬೇರು ದೇ ವಿಲ್ ಬಿ ಎ ಡಿಫ್ರೆನ್ಸ್ ದಟ್ ಡೆಫಿನೆಟ್ಲಿ ವಿಲ್ ಬಿ ದ ಡಿಫ್ರೆನ್ಸ್ ಬೊಕ್ಕ ಮೂಲ ಆರ್ಕೆಸ್ಟ್ರಾ ಒಂದೇಟ್ ಪನ್ಪುಂಡಲ್ಲ ಇದು ಎಸ್ ಪಿ ವಾಟ್ ಎವರ್ ಮುಕುಲ್ ಮೈನರ್ ಆ್ಯಕ್ಚುಲಿ ಪದ್ಯ ಎಡ್ಡೆ ಆತಂದು ಟೆನ್ಷನ್ ಮಲ್ಪುಂದಲ್ಲ ಇಜ್ಜಿ ಮತ್ತು ಪೂರ ಪಂತ್ಯ ನಕುಲ್ ಕರೆಕ್ಟ್ ಪನ್ನಗ ಈ ಸಸ್ಟೇನ್ಸ್ ಅವು ಆ್ಯಕ್ಚುಲಿ ಈವನ್ ಅವು ಇರು ಪನ್ಲೆಗೆ ಚರಣ ಪನ್ಲೆವು ಆ ಲೈನ್ ಅವು ಪೋಂಡು ಬಂದಿರು ತಂದೆ ತಾಯಿ ಹಾಂ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇತ್ತ ಕರೆಕ್ಟ್ ಬಂದಾರೆ ಒಂದು ಅಪ್ಪಗೆ ಬಂದ ತಂದೆ ತಾಯಿಯ ಪುಣ್ಯವೋ ನಾ ಅವು ಆ ಬ್ರೆತ್ತಲ್ಲ ಬಿಡ್ತಿದ್ದಾರೆ ಅವು ನಡು ಕಟ್ಟ ಒಂದೊಂದು ದಟ್ ವಾಸ್ ಅಕಲ್ ಕಮೆಂಟ್ ಮಾಡ್ತು ಅಂತೀನಿ ಒಂದು ಇತ್ತ ಕರೆಕ್ಟ್ ಬಂದಾರೆ ಒಂದು ಸೊ ಅವು ಯಾಮನ್ ಬಿನ್ ಎಂಚ ಗೊತ್ತಾನೆ ಒಂದು ಕಾಂಪಿಟೇಷನ್ ಕೌಂಟ್ ಆಪುಜಿ ಕಾಂಪಿಟೇಷನ್ ಕೌಂಟ್ ಆಪಿನ ಅವೇ ಸೊ ಎವ್ರಿ ಶೋ ಆರ್ ಎವ್ರಿ ಟೇಕ್ ಇತ್ತು ಓಲ ಪ್ರೋಗ್ರಾಮ್ಗೆ ಯಾನ್ ಇನಿ ಮೂಡುಡಿಜ್ಜಿ ಯಾನ್ ಇನಿ ಹಂಗೆ ಪಾರ್ಟಿ ಇತ್ತಂದು ಯಾನ ದಟ್ ಅವು ಬಿಡ್ದು ಫೈನಲ್ ದಾದ ಪನ್ಪರ ಅವೇ ಕೌಂಟ್ ಆಪಿನಿ ಸೊ ಕಾಂಪಿಟೇಷನ್ ಅದೇ ಸೀರಿಯಸ್ನೆಸ್ ಉಪ್ಪೋಡು ಆ್ಯಂಡ್ ಇಂಥ ಇಟ್ ವಾಸ್ ಗುಡ್ ಬಟ್ ಯಾಮನ್ ಬಿನ್ ಅಂಡ ಕ್ಲಾಸಿಕಲ್ ಕಲ್ಪೋಡೊಂದಲ್ಲ ಕಂಪಲ್ಷನ್ ಇಜ್ಜಿ ಮಾತ್ರ ಕಲ್ತಂಡ ನೀಕುಲ್ ದಾದ ಪನ್ಪಾರು ಗೊತ್ತುತ್ತದ ಮಲ್ ಪನ್ಪಾರು ಇಜ್ಜಿನ ಒಟ್ಟಿಗೆ ಅವನ್ ಕೇಂಡ್ ದಂಚನೆ ಪನ್ಪಿರು 10 ಸರ್ತಿ ಕೇಂದ್ ಬಟ್ ಊಲ ರೆಕಾರ್ಡಿಂಗ್ ಪೋನಾಗ ಹೊರನೇ ಕೇಂದ್ ಪನ್ಪಿಲ ಕೆಪಾಸಿಟಿ ಬರೋಡಂಡ ಬರೆಯರೆ ಗೊತ್ತಿತ್ತನ ಇತ್ತ ತುಳು ಪಾತ್ರರಲ್ಲಿ ಕನ್ನಡ ಪಾತ್ರರಲ್ಲಿ ಬರೆಯರೆ ಗೊತ್ತಿಜಿಡ ನೆನಪಿದಿಯಾರೆ ಭಂಗ ಆಪುಂಡು ಸೊ ಅಂಚನೆ ಟ್ಯೂನ್ಸ್ ನೆನಪಿದಿಯಾರೆ ಭಂಗ ಆಪುಂಡು ಫಿಲ್ಮ್ ಟ್ಯೂನ್ಸ್ ಬಿಡ್ಲೆ ಹೊಸತ್ತೊಂಜಿ ಟ್ಯೂನ್ ಕೊರಂಡ ಅರ್ಧ ಗಂಟೆ ಫಿರ ಬಣ್ಣ ಮರೆತು ಹೋಗ್ಬಂಡು ನಂಗೆ ಸೊ ಅಂಚಾಂಡ ಕ್ಲಾಸಿಕಲ್ ಕಲ್ತಂಡೆ ಎಡ್ಡೆ ಅನ್ವನ್ ಕಲ್ಪೊಡೊಂದು ಇಜ್ಜಿತ್ತೆ ಏನೆಲ್ಲ ಕೊಡಿರು ಕಲ್ಪನ ಮೂಡಿಡ್ಲ ಇಜ್ಜಿ ಆಫ್ಟರ್ ಅವು ಎಲ್ಲಿ ಏಜ್ಡ್ ಇಂಟ್ರೆಸ್ಟ್ ಉಪ್ಪುಂಡು ಐಡ್ದು ಬೊಕ್ಕ ಬಿಸಿ ಉಪ್ಪನವ ಒಲ್ಲ ಪ್ರೋಗ್ರಾಮ್ ಬೋರ್ಡ್ ಪದ್ಯ ಬಣ್ಣ ಯಾವ ಒಂದು ಆಪುಂಡು ಬಟ್ ಸೀರಿಯಸ್ ಸಿಂಗಿಂಗ್ ಕಲ್ತಂಡೆ ಎಡ್ಡೆ ಅಂತ ಅನ್ಪಿನಿ ಇಟ್ ವಾಸ್ ಗುಡ್ ಸಿಂಗಿಂಗ್ ವಾಸ್ ಪ್ರಿಟಿ ಡೀಸೆಂಟ್ ಐ ಡೋಂಟ್ ನೋ ಐ ಥರೋಲಿ ಎಂಜಾಯ್ಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗುರಣ್ಣ ಇರ್ನ ಎಡ್ಡೆ ಸಜೆಷನ್ ಅಂಚನೆ ನಮ್ಮ ಕುಮಾರಣ್ಣೆ ದಾಲ ಬೇಜಾರ್ ಮಲ್ಪಲ ಕೈಜಿ ದಯಪಂಡ ಇರು ಇತ್ತೆ 32 ಕಂಟೆಸ್ಟೆಂಟ್ ಇಡು ಇರ್ಲವರಿ ಆತಾರ ಅಂಚಾದ ಇಡೆ ಮುಟ್ಟ ಇರ್ ಬೈತಾರ ಬಂದಾಂಡ ಇರ್ನ ಹಾರ್ಡ್ ವರ್ಕ್ ಉಂಡು ನನಾತ್ ತೆಲ್ತೊಂದು ಪದ್ಯ ಬನ್ಲೆ ಅಂಚನೆ ಗಮನ ದೀದ್ ಜಡ್ಜಸ್ ನಕಲ್ ಕೊರ್ನ ಅಂಚಿನ ಮಾತ ವಿಷಯಗಳನ್ನ ತೆತ್ತೊಂದು ಇರು ಪದ್ಯ ಬಂದ್ಪಾರಂದ ಎಂಕಲ ನಂಬಿಕೆ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಬನ್ಲೆ ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ. ನಿಮ್ಮ ವಾಯ್ಸು ಯಾವತ್ತೂ ನಿಮ್ಮದೇ. ಡೋಂಟ್ ಟ್ರೈ ಟು ಇಮಿಟೇಟ್ ಹಿಮ್. ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ, ಕೆಂಪಾದ ಕಿರಣ ತುಸು ಹಾಯಾಗಿ ಭುವಿ ಮುತ್ತಿಟ್ಟ ಕಿವಿಗೊಟ್ಟೋ ಪ್ರೇಮ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಸ್ವಾಗತ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತ ಈ ವೇದಿಕೆಯಲ್ಲಿ ಮತ್ತೆ ನಮ್ಮನ್ನ ಮನೋರಂಜಿಸಲಿಕ್ಕೆ ಬರುವಂತ ಸ್ಪರ್ಧಾಳು ಪ್ರಶಾಂತ್ ಕುಮಾರ್. ತಿಳಿಕೆನು ಕಣ್ಣು ಮುಚ್ಚಿದು ಕನ ಕಟ್ಟದು ಹೊರತೂಯೆ ಮೋಕೆಡಿ ಹೊರತೋಜುವ ಕೋಪೊಡಿ ಹೊರಮಾಜುವ ನನಲ ದೂರದಾಯೆ ನಿನ್ನಿಂದಲೇ ಮನಸ್ಸೊಂದು ಆಗಿದೆ. ಇದೇ ಸಿಹಿಯಾದ ಕೋಲಾರ ನನ್ನೆದುರಲ್ಲೇ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ.
ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋಜಿದು ನೀಡಿದೆ ಓ ಜೀವ ಓ ಜೀವ ಓ ಜೀವ ಓ, ಓ. ಕಳ್ಳಿಹು ಪೂಜೆಗಲ್ಲ ಕಾಳಿಂಗ ಸಾಕಲ್ಲ ಏನೇನು ಎಲ್ಲಿರಬೇಕೋ ತಿಳಿದೇನೆ ಹೋಯಿತೆ ಕಳ್ಳಿಹು ಪೂಜೆಗಲ್ಲ ಕಾಳಿಂಗ ಸಾಕಲ್ಲ ಏನೇನು ಎಲ್ಲಿರಬೇಕೋ ತಿಳಿದೇನೆ ಹೋಯಿತೆ ಎತ್ತೂರದೆ ಚಿತ್ತಾಗದೆ ಹೋ ಮನಸ್ಸಿನ ಆಸೆಯೆಲ್ಲ ಹುಚ್ಚು ಹೊಳೆ ಮಾತು ಮುರಿದೆ ಮಾತಾಡದೆ ಮಾರಿಯ ಮೋಜಿದು ನೀಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋಜಿದು ನೀಡಿದೆ ಓ ಜೀವ ಓ ಜೀವ ಓ ಜೀವ ಓ, ಓ, ಓ. ವಾವ್ ಪ್ರಶಾಂತ್, ಒನ್ ಆಫ್ ಮೈ ಫೇವರೇಟ್ ಸಾಂಗ್. ಭಾರಿ ಪೊರ್ಲದ ಪದನ ಭಾರಿ ಶೋಕ ಎಂಕಂತೂ ಭಾರಿ ಖುಷಿ ಆಂಡ್ ನಮ್ಮ ಗುರುಹಣ್ಣಿಲ್ಲ ಐತ ಬಗ್ಗೆ ತುಂಬ ಪಂಡ್ರಲ್ಲೇರು ಎಟ್ ಎ ಕಂಪೋಸಿಷನ್ ಅಂಚೆನೆ ಐತೆ ನಮ್ಮ ಜಡ್ಜಸ್ ನಕ್ಲಿಗೆ ಈರ್ ಪಂತಿನ ಏತ್ ಅಕಲ್ನ ಕೈತಲ್ಲ ಎತ್ತದಂಡು ಎತ್ತದಿಜ್ಜಿ ಓಲು ಮಿತ್ತು ಓಲು ತೀರ್ತು ಒಬ್ಬರು ನಮ್ಮ ಕೇಳೋದು ಬರ್ಕ. ಪ್ರಶಾಂತ್ ಅವರೇ ನಮಸ್ತೆ. ಎಸ್ ಮ್ಯಾಮ್. ಎಲ್ಲೂ ಅನ್ನಿಸ್ಲಿಲ್ಲ ನಿಮಗೆ ವಾಯ್ಸ್ ಪ್ರಾಬ್ಲಮ್ ಆಯಿತು ಅಂತ ನಮಗೆ. ಬಟ್ ಸ್ವಲ್ಪ ರಫ್ನೆಸ್ ಜಾಸ್ತಿ ಇದೆ. ಇವತ್ತು ಹೇಳಿದ ತಕ್ಷಣ ಅಂದಾಗ ನಾವು ಅಂದ್ಕೊಳ್ಬೇಕು ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ, ಬಟ್ ಇಟ್ ವಾಸ್ ಟೋಟಲಿ ಫೈನ್. ಅಫ್ಕೋರ್ಸ್ ಅವತ್ತು ಲಾಸ್ಟ್ ರೌಂಡಲ್ಲಿ ಹೇಳಿದ್ರಿ ಕುನಾಲ್ ಅವ್ರ ದೊಡ್ಡ ಫ್ಯಾನ್ ನಾನು, ಅವ್ರು ತುಂಬ ಚೆನ್ನಾಗಿ ಅವರ ಹಾಡನ್ನು ಹಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅಂತ. ಹಾಗೆ ಅಂತ ಹೇಳಿ ನಿಮ್ಮ ತನನ ನೀವು ಕಳ್ಕೊಬೇಡಿ. ಇಲ್ಲ ಶೋರ್. ನಿಮ್ಮ ವಾಯ್ಸು ಯಾವತ್ತೂ ನಿಮ್ಮದೇ. ಡೋಂಟ್ ಟ್ರೈ ಟು ಇಮಿಟೇಟ್ ಹಿಮ್. ಎಸ್. ಯಾಕಂದರೆ ಅವ್ರ ಥರ ನೀವು ಹಾಡ್ತೀರಾ ಅಂದರೆ ದೇ ವಿಲ್ ಕಾಲ್ ಹಿಮ್ ಓನ್ಲಿ. ನಿಮ್ಮನ್ನು ಮಾತಾಡಿಸ್ತಾರಲ್ಲ, ನಿಮ್ಮ ತನ ಏನಿದೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ. ಆ್ಯಂಡ್ ಚರಣದಲ್ಲಿ ಸ್ವಲ್ಪ ಲಿರಿಕ್ಸ್ ಕ್ಲಾರಿಟಿ ಬೇಕಿತ್ತು ಅಂತ ನನಗನ್ನಿಸ್ತು. ಕಂಗ್ರ್ಯಾಟ್ಸ್ ಒನ್ಸ್ ಅಗೇನ್ ಗುರುವಣ್ಣ, ಒನ್ ಆಫ್ ದ ಬೆಸ್ಟ್ ಹಿಟ್ಸ್ ಇದು. ಹೌದು ಸರ್. ಕುನಾಲ್ ಸರ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಹೌದು. ಯು ಹ್ಯಾವ್ ಟ್ರೈ ಟು ಡೂ ದ್ಯಾಟ್, ಬಟ್ ಚೆನ್ನಾಗಿತ್ತು. ನೀವು ಸ್ವಲ್ಪ ಅವ್ರ ವಾಯ್ಸ್ ಫಾಲೋವರ್ ಅಂತ ಅನಿಸ್ತಾ ಇದೆ. ಫ್ರಮ್ ದ ಬಿಗಿನಿಂಗ್ ನೀವು ಅವ್ರ ಸ್ಟೈಲೇ ಹಾಡು ಆಡ್ತಾ ಇದ್ದೀರಿ. ನಿಮ್ಮ ವಾಯ್ಸ್ ಬ್ರೈಟ್ನೆಸ್ ಟೆಕ್ಸ್ಚರ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಮೂಕ ಮನಸ್ಸು ಅಲ್ಲೆಲ್ಲ ಸ್ವಲ್ಪ ಪಿಚ್ಚಿಂಗ್ ಮೈನ್ಯೂಟ್ ಪ್ರಾಬ್ಲಮ್, ಬಟ್ ಡಸಂಟ್ ಮ್ಯಾಟರ್. ರೆಂಡಿಷನ್, ಆ್ಯಟಿಟ್ಯೂಡ್, ಎವ್ರಿಥಿಂಗ್ ವಾಸ್ ಗುಡ್. ಐ ಎಂಜಾಯ್ ದ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜಣ್ಣ. ವಿಜಯಣ್ಣ, ಪ್ರಶಾಂತ್ ಏರ್ನ ಅಭಿಪ್ರಾಯ ಕಾತಂದಲ್ಲಿರೋದು ಇದಿದೆ. ಏರ್ನ ಅಭಿಪ್ರಾಯನು ಪ್ರಶಾಂತ್ ಮೇಲೆ? ಪ್ರಶಾಂತ್ ಇದು ಊರು ಇದನ್ನ ಕಂಕನಾಡಿ ಸರ್. ನಾನೇ ಬಂದ್ಕೊಂಡು ಇದು ನಾನು ಸಿಟಿ ಕಾರ್ಪೊರೇಷನ್ ಬೇಲೆ ಅಂತ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ಓಕೆ. ಐ ಥಿಂಕ್ ಈಗಿನ ಪದ್ಯ ಗುರುವನ್ನ ಪದ್ಯವು ಸೊ ಈ ಪದ್ಯ ಬಂದಾಗ ಮಸ್ತ್ ಆಡೋದಿರ್ತೇವೆ. ಸೊ ಇಂಕ ಆತು ಪದ್ಯ ಮಸ್ತ್ ಗೊತ್ತಿದ್ದು, ಬಟ್ ಐ ಥಿಂಕ್ ಯುವರ್ ವಾಯ್ಸ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. And overall you sang very well. Thank you, sir. I liked the song, and I wish you all the best also. Thank you sir. Yeah, and you have come up to this level also. It shows that you are a talented singer. I wish you all the best once again. Thank you very much. Thank you. ಥ್ಯಾಂಕ್ ಯು ವಿಜಯಣ್ಣ. ಗುರು ಸರ್, ಎನ್ನ ಫೇವ್ರೆಟ್ ಸಾಂಗ್ ಸರ್ ಒಂದು ಒನ್ಸ್ ಅಗೇನ್ ಈರೆಗೆ ಯಾನು ಕಾಂಗ್ರ್ಯಾಚುಲೇಟ್ ಮಾಡ್ತದಲ್ಲೇ ಎನ್ನ ಫೇವ್ರೆಟ್ ಸಾಂಗ್ ಇದು ಬಾರಿ ಎಂಕ್ ಪೊರ್ಲದ ಖುಷಿತ ಪದ ಈರ್ನ ಕಂಪೋಸಿಷನ್ ಇದನ್ನು ಐತ ಬಗ್ಗೆ ಈರೆ ನಮ್ಮ ಪ್ರಶಾಂತ್ ಮೇರೆ ನೋಡು. ಪ್ರಶಾಂತ್ ಎಡ್ಡಾತನ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ಮೊಕ್ಕಲು ಕೋನಾಲ್ ಗಂಜ వాళ్ళ ಫ್ಯಾನ್ ಬಂಡರ್ ಆ್ಯಕ್ಚುಲಿ ಮಸ್ತ್ ಇಮಿಟೇಷನ್ ಮಲ್ಪರ್ ಕೋನಾಲ್ನ.
ಆ್ಯಂಡ್ ಇಟ್ಸ್ ಪ್ರಿಟಿ ಕ್ಲೋಸ್. ಕೈತಲ್ ಅಂಚನೆ ಕೇರುಂಡು ಕೆಲವು ಪೋರ್ಷನ್ಸ್. ಸ್ಟಾರ್ಟ್ ವಾಸ್ ಜಸ್ಟ್ ಓಕೆ. ಫಸ್ಟ್ ಪಲ್ಲವಿ ಪಂದಿನ ಪಿಚ್ಚಿಂಗ್ ಯಾಯ್ಜಿ ಶ್ರುತಿ ಮಸ್ತ್. ಸೆಕೆಂಡ್ ಹಾಫ್ ವಾಸ್ ಮಚ್ ಬೆಟರ್. ಎಡ್ಡಾತನು ಪದ್ಯ ಎಡ್ಡಾತನು ಮೈನರ್ ಮಿಸ್ಟೇಕ್ಸ್ ಪನ್ನದ ಒಂಜಿ ಟ್ರ್ಯಾಕ್ ಮಿಸ್ ಮಲ್ತಾರೆ ಇದು ಲಾಸ್ಟ್ಗೆ ಅನ್ನ ಐದೋಕ ಟ್ರ್ಯಾಕ್ ಒಂಜಿ ಪ್ರಾಬ್ಲಮ್ ಇತ್ತು. ಟ್ರ್ಯಾಕ್ ಅಜ್ಜ್ ಜಂಪ್ ಆತ ಅವು ಆ್ಯಕ್ಚುಲಿ ರಿದಮ್ ಓವರ್ ಲೂಪ್ ಆಡ್ದು ತೀರ ಸ್ಟಾರ್ಟ್ ನನಗೆ ಒಂತೆ ಡಿಲೇ ಉಂಡು ಆ್ಯಕ್ಚುಲಿ. ಸೊ ಈ ಟ್ರ್ಯಾಕ್ ತೋಟ ಪಾಡ್ನ ಓನ್ ಗೆಟ್ ದ ಗ್ರೂ ರೈಟ್ ಗ್ರೂ ತಿಕ್ಕುಜಿ ಒಂತೆ ದಟ್ಸ್ ಎ ಮೈನರ್ ಮಿಸ್ಟೇಕ್. ಅವು ಆ್ಯಕ್ಚುಲಿ ಲೂಪ್ ಮಲ್ತದ್ದು ಒನ್ಸ್ ಎ ಲೂಪ್ ಎಟ್ ಅವು ಎಕ್ಸಾಕ್ಟ್ ಟೆಂಪೋಡೆ ಬೂರೋಡು ಅವು ಬೂರ್ದಿಜಿ. ಸೊ ಬೇಸಿಕಲಿ ಯು ಕ್ಯಾನ್ ಗೆಟ್ ದ ಗ್ರೂ ರೈಟ್. ಅವು ಬಿಡ್ದು ಟ್ರೈ ಟು ಬಿ ಒರಿಜಿನಲ್. ಸಿಂಗಿಂಗ್ ಬೇತೆ, ಇಮಿಟೇಷನ್ ಬೇತೆ. ಇದು ಇಮಿಟೇಷನ್ ಪಂಡಿಸತಿಗೆ ಆರ್ಕೆಸ್ಟ್ರಾಡ್ ಹೊರಕ ಅಂಚನೆಗೆ ಏನುಂಡು ಬಂದು ಖುಷಿ ಆಪುಂಡು. ಬಟ್ ಪ್ರೊಫೆಷನಲ್ ಸಿಂಗಿಂಗ್ ಬಂದಾಗ ಐಕ್ಲ ಸಂಬಂಧ ಉಪ್ಪುಜಿ ಒಬ್ಬಕ ಇವನ್ ಕಿಟ ಬಂಡ್ಲಕ ಎ ಲಿಟಲ್ ಮೋ ಓಪನ್ನೆಸ್ ಬೋರ್ಡು. ಓ ಜೀವ ಪನ್ಲೆ ಓ ಜೀವ ಓ ಜೀವ ಓ ಜೀವ ಓ ಅವ ಆ್ಯಕ್ಚುಲಿ ನನ್ಲ ಓಪನ್ ಕೊರ್ಲೆ ಔಜಿ ಅಂಚೆ ಹಿಡಿದು ಓಪನ್ ಕೊರ್ಲೆಗೆ ಓ ಜೀವ ಇರ್ ಹೈ ಬೋಂದಲ್ಲ ಹೈ ಬೋಪಿನತ್ತೆ ಅವನು ಓಪನ್ ಓ ಜೀವ ಓ ಜೀವ ಓ ಜೀವ ಓ ಜೀವ ಓ ಆ್ಯಕ್ಚುಲಿ ಓಪನ್ ಆಡ ಬೊಕ್ಕಲ್ಲ ನನ್ಲ ಓಪನ್ ಮಲ್ಪೋಲಿ ಪಣ್ಣಾಗ ಇವು ಗೊತ್ತು ಇದನ್ನ ಎಡ್ಡೆ ವಾಯ್ಸ್ ಉಂಡು ಅವು ನನ್ಲ ಓಪನ್ ಆಡ ಬೊಕ್ಕಲ್ಲ ಪೊರ್ಲುಕ್ ಏನುಂಡು ಓ ಜೀವ ಓ ಜೀವ ಓ ಜೀವ ಓ ಅವು ದ ಓಪನ್ನೆಸ್ ಐ ಆಮ್ ಟಾಕಿಂಗ್ ಡಿಫ್ರೆನ್ಸ್ ಬರ್ಪುಂಡು ಅವು ಕೇನ ಕನೆಕ್ಟ್ ಆಪುಂಡು ಇಜಿನ ಈರ್ಲ ಬಂಗೋಡು ಪದ್ಯ ಅನ್ಪಿನಿ ಯಾನ್ಲ ಬಂಗೋಡು ಕೇನು ಎಂದ ಆಪುಂಡು. ಬಟ್ ಯು ಗಾಟ್ ಅ ಗುಡ್ ವಾಯ್ಸ್ ಟ್ರೈ ಪನಗ ಎಂಕ್ಲೆಗನ ಎರೇಗಿಲ್ಲ ಎಂಕುಲ್ಲ ದಿನೋಲ್ಲ ಕಲ್ತೊಂದುಪ್ಪುವ. ಸೊ ಟ್ರೈ ಟು ಲರ್ನ್ ಸಮಥಿಂಗ್ ಔಟ್ ಆಫ್ ದಿ ಕಾಂಪಿಟೇಷನ್. ಥ್ಯಾಂಕ್ ಯು ಗುರಣ್ಣ. ಎಂಕ್ಲೆ ಮಾತಿರೆಗೋಸ್ಕರ ಒಂಜಿ ಪೊರ್ಲದ ಪದನು ಕೊಡ್ತಾರೆ. ಗುಡ್ ಕಂಪೋಸಿಷನ್ ಇರೇ ಬೊಕ್ಕವರ ಸೊಲ್ಮೇನು ಸಂದ ಒಂದು ಅಂಚನೆ ಪ್ರಶಾಂತ್ ಮೇರ್ಲ ಒಂಜಿ ವಿನಂತಿ ಇರು ಮಾತಾಡ್ಲ ಬಂಡ ಇರ್ ವಾಯ್ಸ್ ಇಮಿಟೇಟ್ ಮಲ್ತಾರಂದು ಕುನಾಲ್ನ ಇರ್ ಇಮಿಟೇಟ್ ಮಲ್ತಾರ ಇರ್ನ ಎಂಚಿ ಅವು ಸತ್ಯ ವಿಷಯದ ಅದು ಇಮಿಟೇಷನ್ ಅಂದಲ್ಲ ಬಂದ್ಪೇರಿ ಅವರ ವಾಯ್ಸ್ ಅಂಚನೆ ಬರ್ಪುಂಡು. ಎನಿವೆ ಎಂಕ್ಲೆ ಮಾತೆರೆಗ್ಲ ಖುಷಿ ಆತಂಡು ಇರ್ ನನಾತು ಪೊರ್ಲದ ಪದನು ನಂಕಾದ ಪನೊಡು ಈ ಪೊರ್ಲದ ಬೇಡಿಕೆಡು ಕೈನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ. ಓಕೆ ಏತೆ ಬರೋದಿಲ್ಲ ನಮ್ಮ ಪೊರ್ಲದ ಕುಟ್ಲಾಡ್ದು ರಾಜನಿ ಆರ್ಸಿ ಮೇರಿ ಪೊರ್ಲದ ವೇದಿಕೆ ಸರಿಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲಿ ಶಾರದೆ ಏ ಸರಿಗಮ ಪದನಿ ಸಪ್ತ ಸ್ವರ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಸೇಯಲ್ಲಿರುವೆ ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ ಚಿಲಿಪಿಲಿಯ ಭಾವವು ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ ಕೆಂಪಾದ ಕಿರಣ ತುಸು ಹಾಯಾಗಿ ಭುವಿ ಮುತ್ತಿಟ್ಟ ಕಿವಿಗೊಟ್ಟೋ ಪ್ರೇಮ
ಓಕೆ ರಜನಿ, ಆವಾಗ್ಲಿಂದ ಜಡ್ಜಸ್ ಹೇಳ್ತಾ ಇದ್ರು ಕಷ್ಟವಾದಂಥ ಸಾಂಗನ್ನು ಒಳ್ಳೆ ರೀತಿಯಲ್ಲಿ ಹಾಡಿದ್ರೆ ಮಾತ್ರ ಇಂಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ನನಗೆ ಸಾಂಗ್ ಎಷ್ಟು ಕಷ್ಟ ಆಯಿತು ಗೊತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಹಾಡಿದ್ದೀರಿ, ನಮ್ಗೆ ಇಂಪ್ರೆಸ್ ಆಗಿದೆ. ಜಡ್ಜಸ್ಗೆ ಕೇಳೋ ಮೊದಲು ನೀವು ಕೈಯನ್ನು ಹೀಗೀಗೀಗೆ ಏನೋ ಮಾಡ್ತಾ ಇದ್ರಲ್ಲ ಸಿಂಗಿಂಗಲ್ಲಿ, ನನಗೂ ಸ್ವಲ್ಪ ಕಳಿಸಿ. ಅದು ಹಾಡಬೇಕಾದ್ರೂ ಆಟೋಮ್ಯಾಟಿಕಲಿ ಅದು ಮಾಡಿದರೆ ಚೆನ್ನಾಗಿ ಹಾಡ್ತಾರಾ? ಹಾಗೇನಿಲ್ಲ. ಪ್ರಕಾಶ್ ಹೇಳಿದ್ದಾರೆ ನಾನು ಚೆನ್ನಾಗಿ ಹಾಡೋವರೆಗೆ ನಂಗೆ ಈ ವೇದಿಕೆ ಮೇಲೆ ಸಿಂಗಿಂಗಿಗೆ ಚಾನ್ಸ್ ಕೊಡಲ್ಲ ಅಂತ. ಸ್ವಲ್ಪ ನಂಗೆ ಹಾಗೆ ಮಾಡಿದ್ರೆ ಸಿಂಗ್ ಮಾಡೋಕ್ಕೆ ಆಗುತ್ತೆ ಅಂತಾದರೆ ನನಗೂ ಟ್ರೈ ಮಾಡಬೇಕು. ಏನದು? ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಓಕೆ ಅಲಕ್ಕ, ಹೀಗೆ ಮಾಡಿದ್ರೆ ನಾನು ಸಿಂಗ್ ಮಾಡ್ಬೋದಾ? ಎಪಿಸೋಡ್ ಮುಗಿದ್ಮೇಲೆ ಸ್ವಲ್ಪ ಪಕ್ಕಕ್ಕೆ ಬನ್ನಿ, ಅದ್ರ ಬಗ್ಗೆ ಮಾತಾಡ್ತೇನೆ. ಓಕೆ, ಆಫ್ ಕ್ಯಾಮ್ರಾ. ರೈಟ್, ಕಮೆಂಟ್ಸ್ ಪ್ಲೀಸ್. ಯಪ್ಪ ರಜನಿ ಅವರೇ, ಮ್ಯಾಮ್ ಸುಮ್ಮನೆ ಒಂದು ಸಣ್ಣ ಟ್ರೈ, ಸ್ವಲ್ಪ ನಗ್ನಗ್ತಾ ಈ ಹಾಡನ್ನು ಒಂದೆರಡು ಲೈನ್ ಹಾಡ್ಬಿಡಿ. ರೆಡಿ? 1 2 1 2 3 4. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಝರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು, ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂ ಅರಳೋ ಸರಸ, ಎಲ್ಲೋ ಚಿಲಿಪಿಲಿಯ ಭಾವವು. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಅವಾಗಿಂದ. ಹಾಡಬೇಕಂದ್ರೆ ಫುಲ್ ಟೆನ್ಸ್ ಆಗಿ, ಎಲ್ಲೂ ಜಿನುಗಿರುವ ನೀರು, ಎಲ್ಲೂ ಜರಿಯಾಗಿ ಹರಿದು. ನನಗೂ ಜಡ್ಜಸ್ಗೂ ಆಡಿಯನ್ಸ್ಗೂ ಏನೂ ಸಂಬಂಧ ಇಲ್ಲ, ಹಾಡಬೇಕು, ಹಾಡು ಮುಗಿಸ್ಬೇಕು ನನಗಷ್ಟೇ. ಅದು ಬೇಡ. ಯಾವ್ಯಾವ ಸಾಂಗಿಗೆ ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನು ಕೊಡೋಕ್ಕೆ ಸ್ವಲ್ಪ ಟ್ರೈ ಮಾಡಿ. ಲ್ಯಾಂಡಿಂಗ್ ನೋಟ್ಸ್ ಅಂತ ಏನು ಹೇಳ್ತೀವಿ ನಾವು, ಇಟ್ ವಾಸ್ ಶಾರ್ಪ್ ಅನ್ನಿಸ್ತಾ ಇತ್ತು, ತುಂಬ ಶಾರ್ಪ್ ಕೇಳ್ತಾ ಇತ್ತು ಕೊನೆಯಲ್ಲಿ ಹೋಗ್ತಾ ಹೋಗ್ತಾ. ಹಾಗೆ ಪಲ್ಲವಿ ಮತ್ತೆ ವಾಪಸ್ ಚರಣ ಆದಮೇಲೆ ಬಂದಾಗ ಒಂದು ಸ್ವಲ್ಪ ಮಿಸ್ ಆಗ್ತಾ ಇತ್ತು. ಅದು ಯಾಕೆ, ಏನು ಎತ್ತ ಅಂತ ನಿಮಗೆ ಗೊತ್ತದು. ಅಷ್ಟೊಂದು ಟೆನ್ಸ್ ಆಗಿ ಹಾಡುವಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಹಾಡಿ. ಇವತ್ತು ಫಸ್ಟ್ ಟೈಮ್ನಲ್ಲ ತಾನೇ ನಮ್ಮನ್ನು ನೋಡ್ತಾ ಇರೋದು ನೀವು. ಫ್ರಮ್ ಸೋ ಮೆನಿ ಡೇಸ್ ನೀವು ನೋಡ್ತಾ ಇದ್ದೀರಾ ನಮ್ಮನ್ನು. ಸೊ ಏನು ಭಯ ಬೇಡ, ಆರಾಮಾಗಿ ಹಾಡಿ. ಜೊತೆಗೆ ಚರಣದಲ್ಲಿ ನಲಿ ನಲಿಯುತ್ತ ಒಂದ್ಸಲ ಹಾಡ್ತೀರಾ? ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ ಎಲ್ಲೋ. ಎಸ್, ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ ವಾಯ್ಸ್ನ. ತುಂಬ ಕಂಟ್ರೋಲ್ ಮಾಡಿಬಿಟ್ರಿ, ಸಡನ್ನಾಗಿ ಏನೋ ಒಂದು ಸ್ವಲ್ಪ ಹೋಗ್ತಾ ಇದೆ ಅನ್ನೋಷ್ಟೊತ್ತೆ ತುಂಬ ಕಂಟ್ರೋಲ್ ಮಾಡಿಬಿಟ್ರಿ ಅಲ್ಲಿ ನೋಟ್ನ, ಅಲ್ವಾ? ಸೊ ಸಣ್ಣ ಸಣ್ಣ ಮಿಸ್ಟೇಕ್ಸು, ದೊಡ್ಡದಲ್ವೇ ಅಲ್ಲ. ಸ್ವಲ್ಪ ಜಾಸ್ತಿಯಾಗಿ ಇನ್ವಾಲ್ವ್ ಆಗಿ ಹಾಡಿದರೆ ಇದೆಲ್ಲ ಮುಚ್ಚೋಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಲಕ ಮೇಡಮ್. ನರ್ವಸ್ ಆಗಿದ್ರಾ? ಚೂರು. ಅಂದರೆ ಈ ಜಡ್ಜಸ್ ಎಲ್ಲ ಯಾವಾಗಲೂ ನೋಡಿದ್ದೀರಾ? ಮಹಾಗುರು ಇದ್ದಾರೆ, ಗುರುವಣ್ಣ ಇದ್ದಾರೆ, ಎಕ್ಸ್ ಫ್ಯಾಕ್ಟರ್ ಜಡ್ಜ್ ಮಾಡ್ಲಿಕ್ಕೆ ವಿಜಯಣ್ಣ ಇದ್ದಾರೆ. ಅಕ್ಲಿಂತೂನಾಗ ಚೂರು ನರ್ವಸ್ನೆಸ್ ಜಾಸ್ತಿ ಆಪುಣ್ಣ, ರೈಟ್? ಡೋಂಟ್ ವರಿ, ದೇ ಆರ್ ಕೂಲ್ ಗೈಸ್, ಯು ನೋ. ಓಕೆ, ಲೆಟ್ಸ್ ಲಿಸನ್ ಫ್ರಮ್ ಕಿಟ್ಟು ಸರ್. ಒಂದು ಅವಕಾಶ ಸಿಗುವಾಗ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನರ್ವಸ್ ಅನ್ನುವಂಥ ಒಂದು ವಿಷಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡಿಸ್ಟರ್ಬ್ ಮಾಡಿಬಿಡುತ್ತೆ, ಪೂರ್ತಿ ಹಾಡನ್ನೇ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಎರಡನೇ ವಿಷಯ, ಈ ಕಾಂಪೋಸಿಷನ್ ಏನಿದೆಯೋ ಇದರಲ್ಲಿ ಉಸಿರು ತಗೊಳ್ಳುವಷ್ಟು ಜಾಗ ಇಲ್ಲ ಅಲ್ಲಿ ಮಧ್ಯದಲ್ಲಿ. ವರ್ಡ್ ಬೈ ವರ್ಡ್ ಹೋಗ್ತಾನೆ ಇರುತ್ತೆ, ತರರ ತರ ತರರ ರ ತಿರರ ಹೋಗ್ತಾ ಇರುತ್ತೆ ಅಲ್ವಾ. ಇದು ಸ್ವಲ್ಪ ಕಷ್ಟನೇ ಇದು ಹಾಡುವಂಥದ್ದು. ಈ ಹಾಡು ತುಂಬ ಕಷ್ಟ. ಶ್ರುತಿ ಹೋಯಿತು, ಸ್ವಲ್ಪ ಜಾಗದಲ್ಲೆಲ್ಲ ಶ್ರುತಿ ಹೋಯಿತು. ಆಮೇಲೆ ಚರಣದಲ್ಲಿ ಎಂಡಿಂಗ್ ಏನು ಲೈನ್ ನೀವು ಒಂದು ಫ್ಲೋ ಹಾಡ್ತಿರೋ ಸ್ವರಗಳನ್ನು, ಅದು ಸ್ವಲ್ಪ ಬ್ರೇಕಪ್ ಆಗಿ ಏನೇನೋ ಆಯಿತು ಅಲ್ಲಿ. ಅದರ್ವೈಸ್ ಚೆನ್ನಾಗಿದೆ. ಬಟ್ ಏನಂತ ಹೇಳಿದರೆ ಈ ಹಾಡುಗಳು ಇಂಥ ಪ್ಯಾಟರ್ನ್ಸ್ ಸಾಂಗ್ ತಗೊಳ್ಳುವಾಗ ಸ್ವಲ್ಪ ವರ್ಕ್ ಜಾಸ್ತಿ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಟೈಮ್ ಸಾಂಗ್ ತಗೊಳ್ಳುವಾಗ ಬಿ ಕೇರ್ಫುಲ್ ಅಬೌಟ್ ಆಲ್ ದಿಸ್. ಓಕೆ, ಉಸಿರಾಡೋದಕ್ಕೆ ಜಾಗ ಬೇಕು, ಅಂಥ ಹಾಡುಗಳನ್ನು ತಗೊಳ್ಳಿ ನೀವು, ಆಯಿತಾ? ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಿಟ್ಟು ಸರ್. ಅವ್ರ ಕಮೆಂಟ್ಸ್ ಎಷ್ಟು ಇಲಾಬ್ರೇಟ್ ಆಗಿತ್ತು ಅಂದರೆ, ಚಿಕ್ಕ ಕಮೆಂಟಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಶ್ರುತಿ ಹೊರಟೋಗ್ಬಿಟ್ಲು, ಮತ್ತು ಮಧ್ಯದಲ್ಲೊಂದು ಬ್ರೇಕಪ್ ಕೂಡ ಆಯಿತು ಅಲ್ವಾ? ಆ್ಯಕ್ಚುಲಿ ಜಡ್ಜ್ ಮಾಡ್ಕೊಡ ಇನ್ನ ಎಕ್ಸ್ ಫ್ಯಾಕ್ಟರ್ದ ಬಗ್ಗೆ ವಿಜಯಣ್ಣ ಈರ್ಪ ನೋಡು ಏನು ಚಾತ. ರಜನಿ, ಕಾಂಗ್ರಾಟ್ಸ್ ಫಸ್ಟ್ ಕಮಿಂಗ್ ಟು ದಿಸ್ ರೌಂಡ್. ಇದನ್ನ ಊರ್లో ఈరోజు ಯಾವ್ದು ಅನ್ಪುಡು ಇದು ಹೊಲ್ತಾ ಮಂಗಳೂರು ಸಿಟಿ ಕಾಲೇಜ್ ಹೋಗ್ಬೋದಾ? Okay, fine. I think your performance was good, very sleek and sharp. The voice also was. I liked your voice. Though you said you were nervous, maybe you were nervous, but you sang the song very smooth and nice.
I think overall it was very good. And the song also you selected, all the bari chirpy song, it was a nice song. So we enjoyed your singing also. I wish you all the best. Thank you very much. ಥ್ಯಾಂಕ್ ಯು ಸೋ ಮಚ್. ಇತ್ತೆ ಮಹಾಗುರು ನಮ್ಮನ ಗುರು ಅಣ್ಣ ಒಳ್ಳೆರಿ ಇರೆಂತೂ ಕಂಪ್ಲೀಟ್ ನರ್ವಸ್ ಆತೆ ರಜನಿ. ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ಐ ಡೋಂಟ್ ನೋ ವಾಟ್ ಹ್ಯಾಪನ್. ನೀರು ಬೈದಾರಂತ ಪೋಡಿಗೆ ಆತನ ತೀರೇನು ಇಂಪ್ರೆಸ್ ಮಾಡ್ತಾರೆ ಜಾಸ್ತಿ ಸಿಂಗ್ ಮಾಡ್ತಾರ ಗೊತ್ತಿದ್ದಿ. ಬಟ್ ಹೌ ಡಿಡ್ ಯು ಫೀಲ್ ಹರ್ ಸಿಂಗಿಂಗ್? I never felt she was nervous. ಓಹ್ ವಾವ್. No, she was confident. I saw her earlier clips too. She's got very good potential. I feel she's good in her job. Particularly coming to this song now. Particularly ಈ ಸಾಂಗಿಗೆ ಬರುವಾಗ ಇದು ಟೆಂಪೋ ಸ್ವಲ್ಪ ಜಾಸ್ತಿ ಇದೆ. ಈಗ ನೀವು ಅದನ್ನೇ ಮೆತ್ತಿಗೆ ಹಾಡಿದ್ರಲ್ಲ, ದಟ್ ವಾಸ್ ಪರ್ಫೆಕ್ಟ್, ವೆರಿ ಗುಡ್. ಬಟ್ ವೆನ್ ಈ ಸ್ಯಾಂಗ್ ಇಟ್ ವಿತ್ ದ ಟೆಂಪೋ, ಗ್ರೂವ್ ಇಸ್ ಮಿಸ್ಸಿಂಗ್ ಅಂತ ಹೇಳ್ತೀವಿ. ಒಂದು ಗ್ರೂವ್ ಮಿಸ್ಸಿಂಗ್. ಇನ್ನೊಂದು ಸಿಂಪಲ್ ಏನು ಹೇಳೋದಂದರೆ, ನೀವು ಏನು ಹಾಡ್ತಾ ಇದ್ದೀರಿ ನಿಮ್ಗೆ ಕರೆಕ್ಟ್ ಗೊತ್ತು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಯು ಆರ್ ವೆರಿ ವೆರಿ ಟೈಟ್ ಇನ್ ಯುವರ್ ಸಿಂಗಿಂಗ್. ಬಟ್ ನನಗೆ ನಾನು ಹೇಳೋದು, ಈಗ ಎಲ್ಲರೂ ಹೇಳಿದರು ಯುವರ್ ಸಿಂಗಿಂಗ್ ವಾಸ್ ಗುಡ್. ನಥಿಂಗ್, ಆಲ್ ಸಿಂಗರ್ಸ್, ನಥಿಂಗ್ ಟು ವರಿ. ವಾಟ್ ಯು ಹ್ಯಾವ್ ಟು ಇಂಪ್ರೂವ್ ಆನ್. ಓಕೆ, ಈ ಹಾಡು ಅನ್ನೋದು ಇರುತ್ತಲ್ಲ, ಏನೆಲ್ಲ ಬರುತ್ತೆ ಒಂದು ಹಾಡಲ್ಲಿ? ರಾಗ, ತಾಳ, ಶ್ರುತಿ, ತಾಳ, ಭಾವ. ಆ ಭಾವ ಇಸ್ ಮಿಸ್ಸಿಂಗ್ ಅಂತ ಹೇಳ್ತಾ ಇರೋದು. ಈಗ ಪಕ್ಕ ಶ್ರುತಿಯಲ್ಲಿ ಹಾಡೋದು, ಎವ್ರಿಥಿಂಗ್ ಇಸ್ ಓಕೆ. ಏನು ಹಾಡ್ತಾ ಇದೀಯಾ ನೀನು? ವಾಟ್ ಈಸ್ ದ ಫೀಲ್ ಆಫ್ ದ ಸಾಂಗ್? ಶ್ರುತಿ ತಾಳ ಟೈಟ್ ಇದ್ರೆ ಸಿಂಗಿಂಗ್ ಟೈಟೇ, ಡೆಫಿನೆಟ್ಲಿ ಟೈಟು. ಬಟ್ ಅದು ಆ ಫೀಲ್ ಅನ್ನೋದು ಇದೆಯಲ್ಲ ಒಂದು ಸಾಂಗ್, ಇದು ಆ ಫೀಲ್ ಬರಬೇಕು ಆ್ಯಕ್ಚುಲಿ. ಅದು ದ್ಯಾಟ್ ಈಸ್ ಮಿಸ್ಸಿಂಗ್ ಅಂತ ನನಗೂ ಅನಿಸ್ತು. ಅದು ಬಿಟ್ಟರೆ ಸಿಂಗಿಂಗ್, ಈಗ ಸ್ವರಸ್ಥಾನಗಳು ತುಂಬ ಕಡೆಯಲ್ಲಿ ಹೋಗಿತ್ತು. ಬಟ್ ಐ ಸಡನ್ಲಿ ಫೆಲ್ಟ್ ಯುವರ್ ಡ್ಯಾಮ್ ಪೊಟೆನ್ಷಿಯಲ್. ನೀನು ಮತ್ತೊಮ್ಮೆ ಹಾಡ್ತಾ ಇದೆಯಲ್ಲ ವಿದೌಟ್ ಎನಿಥಿಂಗ್, ಯು ಆರ್ ಲೈಕ್ ಡ್ಯಾಮ್ ಬ್ಯಾಂಗ್ ಆನ್ ಅದು. ಅದೇನಾಗುತ್ತೆ ಅಂದರೆ, ಸಿ ಗ್ರೂವ್ ವೆನ್ ಇಟ್ ಕಮ್ಸ್, ಎಲ್ಲೋ ತನ್ನ ನೀನಾನಿ, ಅದು ತನ್ನ ನೀನಾನಿ, ದಿಸ್ ಹ್ಯಾಸ್ ಟು ಕಮ್ ಡೈರೆಕ್ಟ್ಲಿ ಆನ್ ಟು ದ ಆ ಗ್ರೂವ್ ಇದೆಯಲ್ಲ. ಆ ಗ್ರೂವ್ ಬಂದರೆ ಒಂದು ಸಾಂಗನ್ನು 100 ಟೈಪ್ ಹಾಡ್ಬೋದು. ಬಟ್ ವೆನ್ ಒಮ್ಮೆ ಹಾಡಿದ್ರೆ ಇದನ್ನ ಇನ್ನೊಬ್ರು ಇದಕ್ಕಿಂತ ಚೆನ್ನಾಗಿ ಹಾಡಬಾರ್ದು ಅಂತ ಸ್ಟೈಲಲ್ಲಿ ಹಾಡಬೇಕು. ಆ್ಯಂಡ್ ಅಫ್ಕೋರ್ಸ್ ಶ್ರೇಯಾ ಟು ಟೇಕ್ ಗುಡ್ ಜಾಬ್ ಇನ್ ದಿಸ್. ಐ ಫೀಲ್ ಯು ಗಾಟ್ ದ ಪೊಟೆನ್ಷಿಯಲ್, ಯು ಹ್ಯಾವ್ ಟು ಪುಟ್ ಇನ್ ಮೋರ್ ಎಫರ್ಟ್. ಆಮೇಲೆ ಸಿಂಗಿಂಗ್ ಸ್ಟೈಲ್, ನಾನು ಹೇಳೋದು ಏನಾಗುತ್ತೆ ಅಂದರೆ, ಕ್ಲಾಸಿಕಲ್ ಟ್ರೈನ್ಡ್ ಸಿಂಗರ್ಸ್ ಅಂದ ಕೂಡಲೇ ದೇ ಹ್ಯಾವ್ ಗಾಟ್ ದೇರ್ ಓನ್ ಸ್ಟೈಲ್. ಫೀಲ್ ಬರುವಾಗ, ಭಾವ ಬರುವಾಗ, ಕಂಪೋಸಿಂಗ್ ತಕ್ಕ ಚೇಂಜ್ ಆಗ್ತಾ ಇರಬೇಕು. ದಟ್ ಥಿಂಗ್ ಯು ಹ್ಯಾವ್ ಟು ವರ್ಕ್ ಆನ್. ಆಲ್ ದ ಬೆಸ್ಟ್, ಗುಡ್, ಕೀಪ್ ಇಟ್ ಆನ್. ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಮತ್ತೆ ಬರ್ತಾ ಇದ್ದೇವೆ. ಡೋಂಟ್ ಗೋ ಎನಿವೇರ್. Pallavi last line landing, the last line every time was like wow. Thank you. Very cute and I just loved it. Enga mastu ಖುಷಿ ಆಯ್ತು. ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಾಲೆ ಪದ ಪಾನ್ಲೆ ಇತ್ತೆ ಈ ಪೊರ್ಲದ ವೇದಿಕೆಗೆ ಬರೋದಿಲ್ಲೇರು ನಮ್ಮ ಶ್ರೀಕೃಷ್ಣನ ಪೊರ್ಲದ ಊರು ಉಡುಪಿಡ್ದು ಪ್ರಜ್ಞಾ ಅಡಿಗ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ
ಬೆಂಗಳೂರಿಂದ ಉಡುಪಿಯಿಂದ ಬಂದಂತ ಪ್ರಕಾಶ್ ಅವರು ಹೇಳಿದ್ರು, ಇಂಪಾದ ಗಾನವನ್ನ ಹಾಡಿದ್ದೀರಾ, ವೆರಿ ನೈಸ್ಲಿ ಸರ್. ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ, ಸೈಲೆಂಟ್ಲಿ ಯು ಕಿಲ್ಡ್ ದಟ್ ಆರಾ. ಆದರೆ ಜಡ್ಜಸ್ಗೆ ಖುಷಿ ಆಗಿದಾ ಇಲ್ವಾ ಅಂತ ಕೇಳುವ ಮೊದಲು ನಿಮಗೆ ಖುಷಿ ಆಗಿದಾ? ಸಾಧಾರಣ. ಹಾಗೆ ಇದಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡಬಹುದಾಗಿತ್ತು. ಎಲ್ಲಿ ಮಿಸ್ ಆಯಿತು? ಹೈ ಪಿಚ್ಚಲ್ಲಿ ನೋಟ್ ಹೋಗುವಾಗ ಸ್ವಲ್ಪ ಹೊರಟೋಯ್ತು. ಹೈ ಪಿಚ್ ಹೊರಟೋಯ್ತಾ, ಲೋ ಪಿಚ್ ಹೊರಟೋಯ್ತಾ? ಸ್ವಲ್ಪ ಎರಡು ಹೊರಟೋಯ್ತು. ಎನಿವೇಸ್ ವಿಲ್ ಆಸ್ ಎ ಜಡ್ಜಸ್, ರಾಜ್ ಸರ್ ಪ್ಲೀಸ್. ಇದು ಒರಿಜಿನಲ್ಗಿಂತ ಪಿಚ್ ಕಡಿಮೆ ಮಾಡಿದ್ರಾ? ಯಾಕೆ? ಅದು ಆಲ್ರೆಡಿ ಭೂಪಿನ್ ಹಜಾರಿಕಾ ಕಡಿಮೆನೇ ಹಾಡಿದ್ದಾರೆ, ನೀವು ಇನ್ನೂ ಕಡಿಮೆ ಮಾಡಿದ್ರಿ. ಇಲ್ಲ, ಹೈ ಅಷ್ಟು ಇಲ್ಲ ಅದರಲ್ಲಿ. ಓಕೆ, ಅದು ನೀವು ಬಿ ಫ್ಲ್ಯಾಟ್ ಮಾಡಿದ್ರಿ ಅಲ್ಲ, ಅರ್ಧ ಕಡಿಮೆ ಮಾಡಿರ್ಬೇಕಲ್ಲ. ಬಿ ಫ್ಲ್ಯಾಟ್ ಅಲ್ಲ ಹಾಡಿರೋದು, ಬಿ ಫ್ಲ್ಯಾಟ್ ಅಥವಾ ಎ ಇರ್ಬೋದೇನೋ ಅಲ್ಲ, ಒರಿಜಿನಲ್ ಬಿ ಇದೆ ಅದು. ಓಕೆ, ಬಟ್ 2 ಸಲ ಓಪನಿಂಗಲ್ಲಿ ದಿಲ್ಲು ಹುಮ್ಕರ ಅನ್ಬೇಕಾದ್ರೆ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಮತ್ತು ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಬಟ್ ಯಾಕಂದರೆ ನಿಮ್ಗೆ ಅದು ಕಾನ್ಷಿಯಸ್ನೆಸ್ ಇದೆಯಾ ಅಂತ, ನಾನು ಹೈ ಹಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸರ್ ಏನಾರು ಹೇಳಿದಾರಾ? ಬ್ಲ್ಯಾಕ್ 4 ಬಿಟ್ ಮೇಲೆ ಹಾಡಲೇಬಾರ್ದು ಅಂತ. ಸ್ವಲ್ಪ ಹೈ ರೇಂಜ್ ಹಾಡ್ಲಿಕ್ಕೆ ಟ್ರೈ ಮಾಡಬೇಕು. ಬಟ್ ಕ್ಲಾಸಿಕಲಿ ಯು ಆರ್ ಟ್ರೈನ್, ಗೊತ್ತಾಗ್ತದೆ. ವಾಯ್ಸ್ ಟೆಕ್ಸ್ಚರ್ಲೆ ಚೆನ್ನಾಗಿದೆ. ಬ್ಯೂಟಿಫುಲ್ ವಾಯ್ಸ್, ತುಂಬ ಸ್ವೀಟ್ ವಾಯ್ಸ್ ನಿಮ್ಮದು. ತುಂಬ ಖುಷಿ ಆಗುತ್ತೆ ಕೇಳಕ್ಕೆ ನಿಮ್ಮ ವಾಯ್ಸ್ನ. ಥ್ಯಾಂಕ್ ಯು. ಆ್ಯಂಡ್ ದ ಸಾಂಗ್ ಸೆಲೆಕ್ಷನ್ ಆಲ್ಸೋ ನಿಮ್ಮ ವಾಯ್ಸು ತುಂಬ ಸೂಟ್ ಆಗ್ತಾ ಇದೆ. ನೀವು ಪಿಚ್ ಕಡಿಮೆ ಮಾಡಿದ್ರೂ ಲೋ ನೋಟ್ಸ್ ವೇರ್ ಫುಲ್ಲಿ ಕ್ಲಿಯರಾಗಿ ಕೇಳಿಸ್ತಾ ಇತ್ತು ನಮಗೆ, ಅದು ಖುಷಿಯಾಗಿತ್ತು. ಕಡಿಮೆ ಮಾಡಿದ್ರು ಜಾಸ್ತಿ ಮಾಡಿದ್ರು, ಅದು ಅಫ್ಕೋರ್ಸ್ ಅವ್ರು ಹೇಳಿದಾಗ ಕಡಿಮೆ ಮಾಡಿದ್ರೆ ಆ ಫೀಲ್ ಹೋಗುತ್ತೆ. ಬಟ್ ಲೋ ನೋಟ್ಸ್ ಡೌಟ್ ಇತ್ತು ನನಗೆ, ಕೇಳಿಸುತ್ತೋ ಇಲ್ವೋ ಅನ್ನೋವಂಥದ್ದು. ಬಟ್ ಯೂಸ್ ಗೇವ್ ಸಮ್ ವಾಟ್ ಜಸ್ಟಿಸ್ ಬಂದಿದೆ ಅದಕ್ಕೆ. ಆ್ಯಂಡ್ ಲ್ಯಾಂಡಿಂಗ್ ನೋಟ್ಸ್, ಅಲ್ಲಿ ಒಂಚೂರು ಲ್ಯಾಂಡಿಂಗ್ ನೋಟ್ಸ್, ಎಂಡಿಂಗ್ ನೋಟ್ಸ್ ನೋಡ್ಕೊಳ್ಳಿ. ಈಗ ಲತಾ ಮಂಗೇಶ್ಕರ್ ಅವರು ಹಾಡಿರೋ ಈ ಹಾಡು ತುಂಬ ಅದ್ಭುತವಾಗಿದೆ. ಅದು ಅವರು ಲೋ ನೋಟನ್ನು ತುಂಬ ಚೆನ್ನಾಗಿ ತೊಗೊಂಡು ಆಮೇಲೆ ಹೈ ಪಿಚ್ಚಿಗೆ ಹೋದಾಗ ಇನ್ನೂ ತುಂಬ ಚೆನ್ನಾಗಿ ಕೇಳುತ್ತೆ. ಹೌದಾ? ಇಲ್ಲಿನೂ ನಮಗೆ ನ್ಯಾಯ ಸಿಗಲ್ಲ, ಅಲ್ಲಿನೂ ನ್ಯಾಯ ಸಿಗಲ್ಲ, ಆ ರೀತಿ ಸಮಸ್ಯೆ ಇರ್ತವೆ. ಅದು ಸಮಸ್ಯೆ ಅಲ್ಲ, ಅದು ಒಂದೊಂದು ಗಾಯಕರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನಿನ್ನ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಇದೇನಂತ ಹೇಳಿದ್ರೆ ಸ್ವಲ್ಪ ಪಿಚ್ಚನ್ನು ವೈಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹೈ ನೋಟ್ಸನ್ನು ರೇಸ್ ಮಾಡ್ಕೊಳ್ಳಿ, 1 or 2 ನೋಟ್ಸ್. ಲೋ ಪಿಚ್ ಕೂಡ ಹಾಗೇನೆ ಕೆಳಗಡೆ ಇದು ಮಾಡ್ಕೊಳ್ಳಿ, ಸ್ಥಾಯಿಗಳನ್ನು. ನಾವು ಓಕೆ, ಡಿಸಿಷನ್ ಬಂತಾ? ಏನು? 2. ಹಾಗಾದ್ರೆ 3 ಜಡ್ಜಸ್ಗಳ ತೀರ್ಪನ್ನ ಕೇಳಿದ ನಂತರ 2 ಹಾರೋಗಿದೆಯಾ, 2 ಸರಿಯಾಗಿದೆಯಾ? 2 ಸಾಧಾರಣವಾಗಿದೆ. ಓಕೆ, ಎಕ್ಸ್ ಫ್ಯಾಕ್ಟರ್ ಎಂಚಾಯ್ತು ವಿಜಯಣ್ಣ ಇರೆಗಿ ಈ ಪದ್ಯ ಎಂಚಾಂಡ್? ಇರ್ನ ಏಜ್ ಇತ್ತು 14 ಕಂಪ್ಲೀಟ್. 14 ಕಂಪ್ಲೀಟ್. ಜಡ್ಜಸ್ ಎಂಚಿನಲ್ಲಿ ಬಂದುಪಡು. I just love you. You are superb. And the high note, low note, it doesn't make sense to me. Your voice was great. Your involvement in the song was superb. Very cute, and I just loved it. Mast kushand. And your attitude also was good. It is written in your T-shirt what you want to achieve. Can you just show it to people? Number 1 dream of success. Absolutely. I think you were one of the best today, and I just loved you. And hope you continue. Whatever the judges says, please improve on it, because nalla the competition ponaga nalla tough on bopundu. But I think today you are one of the best, and I wish you all the best. And thank you. Wow, that was really nice. Packaging, it makes a difference. Ete ulai the content enchatrilla malleji, but the presentation matters, and there she scores full. Thank you Vijayana. Itte packaging material content encha undondukeenga good one please. Rajna Sir. I think ಮಸ್ತ್ ಸಮಯ ಇರ್ಬೇಕು ನಿನ್ನ ಸಾಂಗ್ ಏನು. She was a competitor for Udaya Singer. That's how I know her. Oh wow. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ
ತುಂಬ ಫೆಂಟ್ಯಾಸ್ಟಿಕ್ ಆಗಿ ಹಾಡಿದ್ಯಾ. ಆ್ಯಕ್ಚುಲಿ ತುಂಬ ಕಷ್ಟ ಹಾಡು, ನನ್ನ ಫೇವ್ರೆಟ್ ಹಾಡಿದು. ನಿನ್ನ ಏಜಿಗಿಂತ ಎಷ್ಟೋ ಮೇಲಿದ್ಯಾ ನೀನು. ಯು ಆರ್ ಮೋರ್ ಟ್ಯಾಲೆಂಟೆಡ್, ಮಚ್ ಮೋರ್ ಟ್ಯಾಲೆಂಟೆಡ್ ದೆನ್ ಯುವರ್ ಏಜ್. ಈ ಏಜಲ್ಲಿ ಇಷ್ಟು ರಿಸಲ್ಟ್ ಕೊಡೋದು, ಇಟ್ಸ್ ರಿಯಲಿ ಗುಡ್. ಕೀಪ್ ಇಟ್ ಅಪ್, ಯು ಆರ್ ಗಿಫ್ಟೆಡ್, ಕೀಪ್ ಇಟ್ ಅಪ್. ಆ್ಯಕ್ಚುಲಿ ಕರ್ನಾಟಕಡು ಮ್ಯೂಸಿಕಲ್ ಹಬ್ ಅಣ್ಣ ಮೈಸೂರು ಯು ಗಾಟ್ ಪ್ಲೆಂಟಿ ಆಫ್ ಸಿಂಗರ್ಸ್, ವಂಡರ್ಫುಲ್ ಸಿಂಗರ್ಸ್. ಈ ದಕ್ಷಿಣ ಕನ್ನಡ ಈ ಇಡೇ ಬರ್ತನಾಗ ಐ ಥಿಂಕ್ ಉಡುಪಿ ಇಸ್ ಯು ಗಾಟ್ ವೆರಿ ಗುಡ್ ಸಿಂಗರ್ಸ್ ಅವರ್ there. Classical. So Prajna, good singing, and one of the songs, my favorite songs. Pitching low and ala, I felt the low notes you were touching perfectly. High anale koda chandrama ponaga I don't think arda note ಜಾಸ್ತಿ ಮಲ್ದನ I don't think you would have reached the note. Chandrama was a little minute to donta flat pondu. What I felt was ekboon, it's a shadja, but alli ಸ್ವಲ್ಪ ಶಾರ್ಪ್ ಹೋಗ್ತಾ ಇತ್ತು. The tendency of sharp you have to control, but amazing, very clear with the notes, and you know exactly what to sing. And edge Pallavi last line landing, the last line every time was like wow. Good singing, keep it up. Okay, minus corrections, because range there is a problem for singers. Every human is different. ಪ್ರತಿಯೊರಿ ಮನುಷ್ಯ ಒರಿಯಲಕ ಕೊಡೋರಿ ಬಂದ್ರೆ ಅಬಜಿ. ಫಾರ್ ಎಕ್ಸಾಂಪಲ್ ನಾವು ಚೇತನ has got a range, but one thing is whatever you sing should be perfect. Like I think both of them, they have done good job. Singing I don't think so. Range is better, bigger range definitely will you can, there's a capability of singing more, but any song you sing, try to make it perfect. That's it, simple. Okay, ಥ್ಯಾಂಕ್ ಯು ಗುರುವಣ್ಣ. ಸೊ ಲವ್ಲಿ ಕಮೆಂಟ್ಸ್. ಓಕೆ, ಕಮೆಂಟ್ಸ್ ಚೆನ್ನಾಗಿ ಬಂದಿದೆ. ವಿಲ್ ಸಿ ದ ರಿಸಲ್ಟ್ಸ್ ಲೇಟರ್. ಆದರೆ ಈಗಾಗಲೇ ಗೊತ್ತಾದಾಗೆ ನಿಮಗೂ 14 ವರ್ಷ ಅಲ್ವಾ? 14 ಇಯರ್ಸ್ ಕಂಪ್ಲೀಟ್ ಆಯಿತು. ಆವಾಗ ಇಂಟ್ರೊಡ್ಯೂಸ್ ಮಾಡುವಾಗ ಅಮೀಶ್ ಅವರನ್ನ ಛೋಟಾ ಪ್ಯಾಕೆಟ್ ನಮ್ಮ ಗ್ರೂಪಲ್ಲಿ ಯಂಗೆಸ್ಟ್ ಪಾರ್ಟಿಸಿಪೇಟ್ ಅಂತ ಹೇಳಿದ್ದೀವಿ. ಅವ್ರಿಗೂ 14 ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿಲ್ಲ. ಓಕೆ, ಹಾಗಾದ್ರೆ ಅವರೇ ಚಿಕ್ಕವರು. ಯು ಆರ್ ದ ಸೆಕೆಂಡ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಇಷ್ಟುವರೆಗೂ ಎಲ್ಲರೂ ಹ್ಯಾಪಿ ಆಗಿದ್ರು, ಹ್ಯಾಪಿಗೋ ಲಕ್ಕಿ. ಯಾಕೆಂದರೆ ಸಾಂಗ್ ಹೇಳಬೇಕು, ಹೋಗಿ ಕೂತ್ಕೊಳ್ಬೇಕು. ಆದರೆ ಈಗ ನಡಿಲಿಕ್ಕಿದೆ ಒಂದು ವಿಚಿತ್ರವಾದಂಥ ಒಂದು ಸಿಲೆಕ್ಷನ್. ಯಾರು ಸಿಲೆಕ್ಟ್ ಆಗ್ತಾರೆ, ಯಾರು ಡೇಂಜರ್ ಝೋನಿಗೆ ಹೋಗ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಒಂದು ಪುಟ್ಟ ವಿರಾಮ ತಗೊಂಡು ಬರೋಣ. ಟೇಕ್ ಎ ಶಾರ್ಟ್ ಬ್ರೇಕ್. ಹೌ ಡು ಯು ಫೀಲ್? ಏನು ಅನಿಸ್ತಾ ಇದೆ? ಭಯ ಆಗ್ತಾ ಇದೆಯಾ? ಟೆನ್ಷನ್ ಆಗ್ತಾ ಇದೆಯಾ? ಸ್ವಲ್ಪ. ಮಗು ಪಾಪ ಆಲ್ರೆಡಿ ಅಳ್ತಾ ಇದ್ದಾನೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಈ ಸಿಂಗಿಂಗ್ ರಿಯಾಲಿಟಿ ಶೋ ಈ ದಿನದ 8 ಸ್ಪರ್ಧಾಳುಗಳು ಹಾಡನ್ನು ಹಾಡಿ ಆಗಿದೆ. ಕುಲೊಂದು ತೂದು ಕಿರಿಕಿರಿ ಇಜ್ಜಂದೆ ಶೋ ಎಂಜಾಯ್ ಮಲ್ಪುನಕ್ಲೆಲ್ಲ ತೂದ ಆಂಡ್ ಎಂಚಾಂಡ್ ಪ್ರಕಾಶ್ ಪದ ಕೇಂಡಾರು ಖುಷಿ ಆಂಡ್ ಅಂಚನೆ ಜಡ್ಜ್ಮೆಂಟ್ ಕೇಂಡಾರು ಅಂಚನೆ ಎಡ್ಡೆ ಜಡ್ಜ್ಮೆಂಟ್ ಎಡ್ಡೆ ಸಜೆಷನ್ ದೆತೊಂಡಾರು ಒಂದು ಪೂರ ಅಂಡ್ ಎಂಕ್ಲೆಲ್ಲ ಬಾ ಅಂಜಾತ ಖುಷಿ ಆಂಡ್ ಅತೆ ಅಂದ್ ಮಾತಿರ್ಲ ಬಾರಿ ಪುರ್ಲುಡು ಸಿಂಗ್ ಮಲ್ತಿರಿಂದ ಎಂಕ್ಲೆಗೆ ಇತ್ತೆ ಟೆನ್ಷನ್ ದ ಪ್ರಾಬ್ಲಮ್ ಇತ್ತೆ ಸೀರಿಯಸ್ ಆಪುನ ಅಂಚನ ಟೈಮ್ ಪೂರ ಸೀರಿಯಸ್ ಆಪುನ ವಿಷಯದ ಪಂಡ ಇತ್ತೆ ಜಡ್ಜ್ಮೆಂಟ್ ಎನ್ಮ ಜನಕ್ಕೆ ಕೊರ್ತಿನ ಜಡ್ಜ್ಮೆಂಟ್ ಇಟ್ಟು ಒಂಜಿ ಡಿಸಿಷನ್ ಕೊರ್ರೆ ಒಳ್ಳೆರ್ ಇತ್ತೆ ಮಾತಾ ಕಂಟೆಸ್ಟೆಂಟ್ ಎಂಕಲು ವೇದಿಕೆಗೆ ಬೊಕ್ಕೋರಲ್ಲೇ ತೊಂದಲ್ಲ ಮಾತಿರ್ಲದ ಇದು ವೇದಿಕೆ ಬರೋಡು. ಪ್ರಕಾಶ್ ಎನ್ಮ ಜನ ಸಿಂಗಿಂಗ್ ಮಲ್ ತಾತಂಡು. ಸೊ ವಿ ಜಸ್ಟ್ ಗಿವ್ ಇಟ್ ಆನ್ ಟು ದ ಜಡ್ಜಸ್. ಓವರ್ ಟು ಗುರುವಣ್ಣ. Sure. yeah, this is the worst part of the competition. ಒಂಜಿದ ಮಾತಾಡ್ಲ ಎಡ್ಡೆ ಬಂಡೇರು, ಬಟ್ ಅಕಾರ್ಡಿಂಗ್ ಟು ದ ರೂಲ್ಸ್
ಒಂಜಿ ಎಪಿಸೋಡ್ ಡೆಫಿನೆಟ್ಲಿ ಒರಿಯನ್ ಪಿದೇ ಪಾಡು ಡಿಸೈಡ್ ಆತನು. ದಟ್ಸ್ ಹೌ ದ ಕಾಂಪಿಟೇಷನ್ ಗೋಸ್. ವೀಕೆಸ್ಟ್ ಇನಿ ಪಂತಿನ ಇಟ್ಟು ವೀಕೆಸ್ಟ್ನು ಪಿದಾಯ್ತಿ ಓಡಾಪುಂಡು. ಸೊ ಐ ಥಿಂಕ್ ಜಡ್ಜಸ್ ಬರೆದಿದ್ದೀರಿ ಏರಿಂದು ಐಟ್ ದುಂಬು ಪ್ರಕಾಶ್ ಇರ್ಲ ಸಿಂಗರ್ ಇರ್ನ ಲೆಕ್ಕೋಡು ಏರ್ ಎಡ್ಡೆ ಬಂತೀನಿ ನೀನು ಸೇಫ್ ಝೋನ್ಗೆ ಮಲ್ಪುಗ ಅಂತ ಹೊರನೆ ಎಂಡ ಇರು ಕೇಂಡಾರಡ ಇರುವರೆಲ್ಲ ಡಿಸೈಡ್ ಮಾಡ್ತು ಬನ್ಲಿ ಏರ್ ഞാൻ എഡ്ടെ പന്തേൻ ബന്നി ಅತ್ತ ಇರ್ನ ಆತಿಜಿ ಇರು ಓಡಿ ಇತ್ತೆ ಮಾತ ಈತ ಜಂತ ಅತತ್ ಸೌಜನ್ಯ ಪನ್ಪುಂಡ ಮಾತಾಡ್ಲ ಕಾತು ಅಂತೀರಿ ಆಲಿ ಸರ್ತಿ ಬತ್ತ ಅಲ್ಲಿ ಡೆಫಿನೆಟ್ ಔಟ್ ಅಂದು ಮಾತಾಡ್ಲ ವೆಯ್ಟ್ ಅಂತ ಅಂತೀರಿ ಅಲ್ಲಿ ಪದ್ಯ ಅನ್ಬಾರ್ದು. ಗುರುನ ಈ ಸೀಸನ್ ಆಪರೆ ಹಿಡ್ದು ಒಂದು ಶೋಕದ ಪದ್ಯ ಬಂದಿರಿ ಇಂಪ್ರೆಸ್ ಮಲ್ಪೆ ಶೂರ್ ಏನನ್ ಗಿಡಪ್ಪು ಅರಿಂದ ಓಕೆ ಏರ್ ಅಕಾರ್ಡಿಂಗ್ ಟು ಎನ್ನ ಈರ್ನ ಎಲ್ಲಿಯ ಮನಸ್ಸದ ವಿಚಾರದ ಪ್ರಕಾರ ಚೇತನ ಸೇಫ್ ಝೋನ್ಗೂ ಹೋಗಲಿಂದ ಏನೊಂಜಿ ಓಕೆ ಚೇತನ ಕಮ್ ಟು ಕಮೆಂಟ್ಸ್ ಯು ಕ್ಯಾನ್ ಬಿ ಸೀಟೆಡ್ ಯು ಕ್ಯಾನ್ ಬಿ ಸೀಟೆಡ್ ಕಂಗ್ರಾಚುಲೇಷನ್ಸ್ ಯು ಆರ್ ಸೇಫ್. ಸೌಜನ್ಯ ಓಕೆ ಚಾನ್ಸ್ ಕೊರಿ ಇರುತ್ತೆ ಸುರುಕು ಪದ್ಯ ಬಂದ್ರದು ಏರ್ ಎಡ್ಡೆ ಬಂದ್ ಪೇರನ್ ಜಡ್ಜ್ ಮಲ್ಪೆರದುಲೆ. ನಾಟ್ ದ ಯಂಗೆಸ್ಟ್ ಬಟ್ ದ ಕ್ಲೋಸೆಸ್ಟ್ ಪ್ರಜ್ನಾ. ಓಕೆ ಪ್ರಜ್ನಾ ಯು ಆರ್ ಸೇಫ್ ಟು. ವಾವ್ ಕಂಗ್ರಾಚುಲೇಷನ್ಸ್. ಓಕೆ ನೆಕ್ಸ್ಟ್ ಸರದಿ ಏನಾಯ್ತು ಸರ್? ಓ ನೆಕ್ಸ್ಟ್ ಸರದಿ ಕೂಡ ಇಜ್ಜಿ ನೆಕ್ಸ್ಟ್ ವಿಜಯನಗರ ಎಂಗಳು ಬಚ್ಚ ವಿಜಯನ ಎನ್ನ ಲೆಕ್ಕೋಡು ಎವ್ರಿಬಡಿ ಶುಡ್ ಬಿ ದ ಸೇಫ್ ಝೋನ್ ಬಟ್ ಹೆಂಗೆ ಒಂಜೆ ಸೆಲೆಕ್ಟ್ ಬಂದ ಅಂಚದ್ ಐ ಥಿಂಕ್ ಕೀರ್ತನ್ ಹೊಲ್ಲ ಶುಡ್ ಬಿ ಇನ್ ದ ಸೇಫ್ ಝೋನ್. It's already written there. I'm just working on the tensions, okay. Prajna, who's safer? You can select one. ಗುರುನ ಪಾಪಾರೆಗ್ ಮಿತ್ತದ ನೋಟ್ ಪೋತನ ತಿರ್ತದ ನೋಟ್ ಪಂಡ್ರನೇ ಒಂಜಿ ಇಡೀ ಟೈಮ್ ಆಂಡ್ ಇವಂದೊಂದು ಕೇಂಡ ಪನ್ಪೆರ ಇಜ್ಜಿ ಜಡ್ಜಸ್ ಬರದೇ ಆತಂಡು ಅವು ಅಕ್ಕಗೆ ಅಲಕ್ಕಾತ ಅಲಕ್ಕನಾ ಅಲಕ್ಕಾತ್. ಓ ಥ್ಯಾಂಕ್ ಯು ಸೋ ಮಚ್. ಓಕೆ ರಜನಿ ರಜನಿ are safe. ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳು ಸರಸ ಎಲ್ಲೋ ಚಿಲಿಪಿಲಿಯ ಭಾವವು. ಇತ್ತ 4 ಜನಟು ಕೀರ್ತನ್ whom do you feel is in the most danger zone? ಮೋಸ್ಟ್ಲಿ ಕರುಣಾಕರ್ ಸರ್. ಕರುಣಾಕರ್ ಏರ್ ಪನೋಡು ಏರ್ ಡೇಂಜರ್ ಝೋನ್ಗೂ ಪೋಪಿರದು ಮೋಸ್ಟ್ಲಿ ಯಾನೇ ಅದು ಉಪ್ಪು. ಕುಮಾರ್ ಇದನ್ ಬಿಡ್ದು ಏರ್ ಇನ್ನಿತ ವೀಕೆಸ್ಟ್ ಪರ್ಫಾರ್ಮರ್ ಎಂದು ಅಮಿಶ್. ಓಕೆ ಲೆಟ್ಸ್ ಆಸ್ಕ್ ಅಮಿಶ್ ನೌ. ಅಮಿಶ್ ಹೂಸ್ ಏರ್ ಕರುಣಾಕರ್. ಓಕೆ ಕರುಣಾಕರ್. ಸೊ ಪ್ರಶಾಂತ್ ಯು ಆರ್ ಸೇಫ್. ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ. ಈಗ ಜಡ್ಜ್ಮೆಂಟ್ ಬತ್ತ ಜಡ್ಜಿಂದ ಅಲ್ಲ, ಕಾಂಪಿಟಿಷನ್ ಪಾರ್ಟಿಸಿಪೆಂಟ್ಸ್ ಅನ್ನೇ ಅವ್ರ ಒಳಗೆ ಜಡ್ಜ್ಮೆಂಟಲ್ಲಿ ಇದು 3 ಡೇಂಜರ್ ಝೋನಲ್ಲಿ ಇದ್ದಾರೆ. ಕಾರಣ ಪ್ರಾಕ್ಟೀಸ್ ಸ್ವಲ್ಪ ಕಡಿಮೆ. ಪ್ರಾಕ್ಟೀಸ್ ಕಮ್ಮಿ ಆಡೋದು. ಕಾಂಪಿಟಿಷನ್ ಬಂದಾಗ ಪ್ರಾಕ್ಟೀಸ್ ಮಾಡ್ಬಿಡೋದು ಗೊತ್ತು ನನಗೆ. ಪರೀಕ್ಷೆಗೆ ಬಂದಾಗ ಕಲ್ತಿದ್ದೀನಿ ಅಂದರೆ ಎನಿಹೌ ಇಟ್ಸ್ ಗುಡ್. ಎನಿಹೌ ಎನಿ ಎಡ್ಡೆ
ಎಡ್ಡನ್ನ ಎವ್ರಿಬಡಿ ಒರಿಯೋನ ಕೆಪಾಸಿಟಿ ಇಪ್ಪುಂಡು ಡೆಫಿನೆಟ್ 10 ಜನ ಒಪ್ಪನಾಗ ಡಿಫ್ರೆನ್ಸ್ ಮಸ್ತ್ ಎಪ್ಪುಂಡು ಒರಿಯೆ ಫೈನಲ್ ಕಾಂಪಿಟಿಷನ್ ಒರಿಯೆಗೆ ನಾನು ಅಮೇಶ್ ಹುಷಾರಿಲ್ಲ ಸರ್, ಶೀತ ಕೇಳಬೇಕಿದೆ ಇವತ್ತು ಕಾಂಪಿಟಿಷನ್ ಇವತ್ತು ಬರಬೇಡ ಅಂತ. ಓಕೆ, ಯಾಕಂದರೆ ಕಾಂಪಿಟಿಷನ್ನಲ್ಲಿ ಕಾರಣ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಯಾರು ಇನ್ನೊಬ್ರು ಹೇಳಿಲ್ಲ ನಾನು ನಿನ್ನೆ ಜ್ವರದಿಂದ ಎದ್ದಿದ್ದು ಅಥವಾ ಏನೋ ಇನ್ನೊಂದು ಕಾರಣ ಬರುತ್ತೆ. ಬಟ್ ಐ ಥಿಂಕ್ ಟೈಮ್ ಫ್ಯಾಕ್ಟರ್, ಲಕ್ ಫ್ಯಾಕ್ಟರ್ ಕೌಂಟ್ ಆಗುತ್ತೆ. ಎಸ್, ಕರುಣಾಕರ್. ನಾನು ಈ ಸುಂದರ ಬೆಳದಿಂಗಳ ಅದು ಸಾಂಗ್ ಸೆಲೆಕ್ಟ್ ಮಾಡಿದ್ದೆ. ಅದನ್ನು ಸಹ ನಾನು ಜಡ್ಜಸ್ಸಿಗೆ ಕೊಟ್ಟಿದ್ದೆ. ಅದು ನಂದು ಬ್ಯಾಡ್ ಲಕ್ ಆಗಿರ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ನಾನು ಶಿಲೆಗಳು ಸಂಗೀತ ಅಂತ ನನಗೆ ಅದು ಬ್ಯಾಡ್ ಲಕ್ ನಂದು. ನಾನು ಅದನ್ನೇ ಸೆಲೆಕ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಸಿಂಗ್ ಮಾಡಬೇಕಿದ್ದದ್ದು ಈ ಸುಂದರ ಬೆಳದಿಂಗಳ ಅದು ಆಗಿಬೇಕು. ಅದು ನಂದು ಬ್ಯಾಡ್ ಲಕ್. ನೀವು ಹೇಳಬೇಕಿತ್ತು, ಸ್ಟಾರ್ಟಿಂಗ್ ಹೇಳಬೇಕಿತ್ತು ಯಾವುದಾದ್ರೂ ಮಾಡುವಾಗ. ಅದೇನು ಗೊತ್ತಿಲ್ಲ ನನಗೆ. ಕಾಂಪಿಟಿಷನ್ ಸ್ಟಾರ್ಟ್ ಆದ ನಂತರ ಮಾರ್ಕ್ಸ್ ಬೀಳೋದು ಅದೇ ಪರ್ಟಿಕ್ಯುಲರ್ ಸಾಂಗಿಗೆ ಮಾತ್ರ ಬರೋದು, ಏನು ಹೇಗೆ ಹಾಡಿದ್ದೀರಾ ಅಂತ. ನಾವು ಐ ಹ್ಯಾಂಡ್ ಇಟ್ ಓವರ್ ದ ಜಡ್ಜಸ್ ಆ್ಯಂಡ್ ನಥಿಂಗ್ ಟು ವರಿ. ಕಾಂಪಿಟಿಷನಲ್ಲಿ ಫೈನಲಿ ಎವ್ರಿ ಎಪಿಸೋಡಲ್ಲಿ ಒಬ್ಬೊಬ್ಬರು ಹೋಗ್ತಾ ಇರ್ತಾರೆ. ಸೊ ನೀವು ನಿಮ್ಮ ತಪ್ಪುಗಳನ್ನು ಸರಿಪಡಿಸಿ ಇನ್ನೂ ಓಕೆ ದಿಸ್ ಶುಡ್ ಬಿ ದ ಚಾಲೆಂಜ್, ಓಕೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಅಂತ ಇರಬೇಕು. ಐ ಡೋಂಟ್ ನೋ ಹೂಸ್ ಒಂದು ಎಲಿಮಿನೇಷನ್ ಡೆಫಿನೆಟ್ ಇವತ್ತಿದೆ. ಸೊ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಕರ್ನಾಟಕ ಇದಕ್ಕೆ ಬ್ಯಾಡ್ ಲಕ್ ದಲ್ಲ ಅಜ್ಜಿ, ಇಟ್ ಈಸ್ ಯುವರ್ ಫಾಲ್ಟ್, ವೆರಿ ಕ್ಲಿಯರ್. ದೇರ್ ಇಸ್ ನೋ ಬ್ಯಾಡ್ ಲಕ್ ಯರ್ ಬಿಕಾಸ್ ಎಂಚೆ ಪದ್ಯ ಪನ್ನಡ ಈರ್ನ ಮಿತ್ತು ಎಂಚಿನ ವರ್ಡ್ಸ್ ಎನ್ನೆಲ್ಲ ಕೊಟ್ಟಿರೋ ವರ್ಡ್ಸ್ ಬಸ್ ತಪ್ಪು ಯೂಸ್ ಮಾಡಿದಾರೆ. ಸೊ ಯು ಹ್ಯಾವ್ ನಾಟ್ ಕಾನ್ಸಂಟ್ರೇಟೆಡ್ ಆನ್ ಗೆಟಿಂಗ್ ದ ಕರೆಕ್ಟ್ ವರ್ಡ್ಸ್ ಪದ್ಯ ಪಂಡ್ರೆ ಐಕೆ ಬ್ಯಾಡ್ ಲಕ್ ಎಜ್ಜ ಐದು ಇದು ಎಫರ್ಟ್ಸ್ ಕಮ್ಮಿ ಮಾಡ್ತಾರೆ ಏನು ಪನ್ಪೆ ಅಂಚೆ ಅದು ಇದು ಬ್ಯಾಡ್ ಲಕ್ ಪಂಡ್ರೆ ಬಲ್ಲಿ ವಾಯ್ಸ್ ಬುಡ್ದು ಬ್ಯಾಡ್ ಲಕ್ ಆಗಲಿ, ಬಾಕಿ ಪೂರ ಇಟ್ ಇಸ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಸೊ ನೋ ಬ್ಯಾಡ್ ಲಕ್ ಓವರ್ ಹಿಯರ್. ಅಂಚೆನೆ ಅಮಿತ್ ಆಲ್ಸೋ ಯು ಶುಡ್ ನಾಟ್ ಟೇಕ್ ಸಿಂಪತಿ ಫ್ಯಾಕ್ಟರ್. I told you first only you are confident about yourself. So jara ettinda that is you are showing your weak. You know, a lot of people perform when they are not well also. I remember Sachin Tendulkar once I had high fever and he scored a century. So if you want to become a great singer, you exercise correctly. That is life is all about that. Yeah. I wish all of you all the best, including the judges. They're also standing there. Now over to the judges. ಕುಮಾರ್, ಕರುಣಾಕರ್, ಅಮೀಶ್, ನೀವು 3 ಜನ ಡೇಂಜರ್ ಝೋನಿಗಂತ ಬಂದಿದ್ದೀರಲ್ಲ. ಬಟ್ ನಿಮ್ದೇನು ಮಿಸ್ಟೇಕ್ಸ್ ಇತ್ತು ನಾವು ಹೇಳಿದ್ದೇವೆ, ನೀವು ಒಪ್ಕೊಳ್ತೀರಲ್ಲ ಅದು. ಬಟ್ ಇನ್ ಕೇಸ್ ಇಲ್ಲಿಂದ ನೀವು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಆ ತಪ್ಪುಗಳನ್ನು ತಿದ್ದುಕೊಂಡು ನೆಕ್ಸ್ಟ್ ಇನ್ನೂ ಒಳ್ಳೆ ಪರ್ಫಾರ್ಮ್ ಮಾಡ್ತೀರ ಅಂತ ಗ್ಯಾರಂಟಿ ಕೊಡ್ತೀರಾ, ನಮಗೆ ಪ್ರಾಮಿಸ್ ಮಾಡ್ತೀರಾ? ಓಕೆ. So Kumar, you are on safe zone. ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. Amesh, how do you feel? ಏನು ಅನಿಸ್ತಾ ಇದೆ? ಭಯ ಆಗ್ತಾ ಇದೆಯಾ? ಚೂರ್ ಟೆನ್ಷನ್ ಆಗ್ತಾ ಇದೆಯಾ? ಸ್ವಲ್ಪ. ಮಗು ಪಾಪ ಆಲ್ರೆಡಿ ಅಳ್ತಾ ಇದ್ದಾನೆ. ನಿಮ್ಮ ಆಡಿಷನ್ ರೌಂಡಿಂದ ತುಂಬ ಚೆನ್ನಾಗಿ ನೀವು ಹಾಡ್ತಾ ಬಂದಿದ್ದೀರಿ. ಸೆಕೆಂಡ್ ರೌಂಡಲ್ಲಿ ಕೂಡ ಚೆನ್ನಾಗಿ ಮಾಡಿದ್ರಿ. ನನಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳಬೇಕಂತ. ಯಾಕಂದರೆ ತುಂಬ ಚೆನ್ನಾಗಿ ಹಾಡ್ತೀರಿ ನೀವು, ಒಳ್ಳೆ ವಾಯ್ಸ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ. ಅದ್ಭುತವಾಗಿ ಹಾಡಿದ್ರಿ ಇವತ್ತು ಕೂಡ ಅಲ್ವಾ? ಕರುಣಾಕರ್ ಸರ್, ನೀವು ಕೂಡ ತುಂಬ ಟ್ಯಾಲೆಂಟೆಡ್ ಪರ್ಸನ್.
ಏನು ಅನಿಸ್ತಾ ಇದೆ ಇವಾಗ? ಎಂದು ಸೇಫ್ ಆಗ್ಬಹುದು ಅನಿಸ್ತಾ ಇದೆಯಾ? ಗೊತ್ತಿಲ್ಲ ಸರ್. ಅಂದರೆ ನಾನು ಚಾನ್ಸಸ್ ಇದೆಯಾ? ಒಂದು ವೇಳೆ ನನಗೆ ಅಂಥ ಅವಕಾಶ ಈ ವೇದಿಕೆ ಕೊಟ್ಟಂತಾದರೆ ಇನ್ನೂ ನಾನು ಸಾಂಗ್ ಸೆಲೆಕ್ಷನಲ್ಲಿ ಕರೆಕ್ಟಾದ ಒಂದು ಹೆಜ್ಜೆಯನ್ನು ಇಡ್ತೀನಿ, ಅಂಥ ತಪ್ಪುಗಳನ್ನು ಮಾಡದಾಗಿ ನಾನು ನೋಡ್ಕೊಳ್ತೀನಿ ಅಂತ ನಾನು ಅನಿಸ್ತೀನಿ. ಹಾಗಾದರೆ ನೀವು ಡಿಸೈಡ್ ಮಾಡಿಬಿಟ್ರಿ ಇವಾಗ? ತುಂಬ ಚೆನ್ನಾಗಿ ಮಾಡ್ತಾ ಇದ್ರಿ, ಬಟ್ ಯಾಕೋ ಈ ಒಂದು ರೌಂಡ್ನಲ್ಲಿ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿ ಅದೇ ಫಸ್ಟಿಗೆ ನಾನು ಹೇಳಿದ್ದೇನೆ, ಅಂದರೆ ನನ್ನ ಲಾಸ್ಟ್ ರೌಂಡ್ ನನ್ನ ಸಾಂಗ್ ಸೆಲೆಕ್ಷನ್ ನಾನು ಚೇಂಜ್ ಮಾಡಿಬಿಟ್ಟೆ. ಐ ಡೋಂಟ್ ನೋ ನಿಮ್ಮಲ್ಲಿ ಯಾರು ಸೇಫರ್ ಸೈಡ್ಗೆ ಹೋಗ್ತೀರಿ, ಯಾರು ಎಲಿಮಿನೇಟ್ ಆಗ್ತೀರಿ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಯು ಬೋತ್ ಆರ್ ಟ್ಯಾಲೆಂಟೆಡ್. ಈ ಜವಾಬ್ದಾರಿಯನ್ನು ಅಲಕ್ಕ ಅವರಿಗೆ ಕೊಡ್ತಾ ಇದೆ. ಅಮೇಶ್, ಅಳುವಂಥದ್ದೇನೂ ಇಲ್ಲ ಇಲ್ಲಿ. ಜಸ್ಟ್ ಅ ಕಾಂಪಿಟೇಷನ್ ಅಲ್ವಾ? ಇನ್ನೂ ಪುಟ್ಟವನು ನೀನು, ಬೇಕಾದಷ್ಟು ಟೈಮ್ ಉಂಟು ನಿನಗೆ. ಪ್ರಾಕ್ಟೀಸ್ ಮಾಡಿದ್ರೆ, ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಅಲ್ವಾ? ಹಾಗೆ ಕರುಣಕರವರೇ, ನೀವು ಅಷ್ಟೇ. ಮಿಸ್ಟೇಕ್ಸ್ ಹ್ಯಾಪನ್ಸ್. ಮುಂದೆ ಈ ರೌಂಡ್ಸಲ್ಲಿ ಅಥವಾ ಮುಂದೆ ಜೀವನದಲ್ಲಿ ಈ ಥರ ಮಿಸ್ಟೇಕ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಇಬ್ಬರನ್ನ ಕೇಳಿದಾಗ ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸನ್ನು ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡಿದ್ರೆ, ಸೋಲು ಗೆಲುವು ಇದ್ದಿದ್ದೆ, ಎಲ್ಲರೂ ಹೇಳ್ತಾರೆ. ಸೊ ಯಾವುದೇ ಬಂದರೂ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ, ಇನ್ನೂ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಾ ಐ ಆಮ್ ವೆರಿ ಸಾರಿ. ಅಮಿಶ್, ಯು ಆರ್ ಸೇಫ್. ಕಂಗ್ರ್ಯಾಚುಲೇಷನ್. ನಿನ್ನ ನೋಡಿದರು ನೀ ಗರಣಿ ತಿರುಗಿದು ನಿನ್ನ ನೋಡಿದರು ನೀ. ಕರುಣಾಕರ್ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮಗೂ ತುಂಬ ಬೇಜಾರಾಗ್ತಿದೆ ನಿಮ್ಮನ್ನು ಕಳ್ಸೋಕ್ಕೆ. ಯು ಹ್ಯಾವ್ ವೆರಿ ಗುಡ್ ಟ್ಯಾಲೆಂಟ್, ತುಂಬ ಒಳ್ಳೆ ವಾಯ್ಸು ಇದೆ ನಿಮಗೆ. ಅದು ಅಲ್ಲದೆ ಯಾರಿಗೂ ಇಲ್ದಿರೋಂಥ ಗಿಫ್ಟ್ ಅದು. 2 ವಾಯ್ಸಲ್ಲೂ ಹಾಡುವಂಥ ಟ್ಯಾಲೆಂಟ್ ನಿಮ್ಮದು. ಇಟ್ಸ್ ರಿಯಲಿ ಗುಡ್. ನೀವು ತುಂಬ ಒಳ್ಳೆ ಎಂಟರ್ಟೈನರ್, ಎಲ್ಲರೂ ಹೇಳಿದಾಗೆ. ಇನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ, ಹಾಗೆ ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಮನ್ಸ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ఏంటండి ఇది దే ఎందరు ఇది ఈ లాస్ట్ అవుట్ ఇది దాదా మిస్టేక్ అది పిల్లలు ఎక్కడు కొంచెం పని పరా 2 నిమిషాలు ಸರ್. ఇది దే లూజ్ అయిని వై వర్ యు ఎలిమినేటెడ్ ఇది ఎలిమినేటెడ్ దే అయినది ఇది ಗೊತ್ತಾಣ್ಣ ಗೊತ್ತಾಗ ಸಾಂಗ್ ಸೆಲೆಕ್ಷನ್ ಆತು ಪರ್ಫೆಕ್ಟ್ ಇತ್ತು. ಸಿಲೆಕ್ಷನ್ ಗುರನ್ ಇಟ್ಸ್ ನಾಟ್ ಸಿಲೆಕ್ಷನ್ ಪರ್ಫೆಕ್ಟ್ ಅತ್ತಮ್ಮ, ಸಿಂಗಿಂಗ್ ಪರ್ಫೆಕ್ಟ್ ಏಪಲ್ಲ ಬೋರ್ಡ್. ಸಾಂಗ್ ಸಿಲೆಕ್ಷನ್ ದಾಲಾ ಪೂಜಿ. ಸಪೋಸ್ ಸಾಂಗ್ ಪಂದ್ರೆ ಬಂಗಾಂಡ, ಯು ಶುಡ್ ನೆವರ್ ಸಿಂಗ್ ದಟ್ ಸಾಂಗ್. ಸಿಂಪಲ್. ಸಿಲೆಕ್ಷನ್ ಡೆಫಿನೆಟ್ ಸಿಲೆಕ್ಷನ್ ದ ಮಿಸ್ಟೇಕ್ ಆತ, ಸಿಂಗಿಂಗ್ ದ ಮಿಸ್ಟೇಕ್ ಏಪಲ್ಲ. ಸಿಂಗಿಂಗ್ ಹಿಡ್ದನೆ ಮಿಸ್ಟೇಕ್ ಆಯ್ತು ಹತ್ರ. ಯಾ ಕಂಪ್ಯಾರಿಟಿವ್ಲಿ ಯು ಹ್ಯಾವ್ ಟು ಟೇಕ್ ದ ಬ್ಲೇಮ್ ಆನ್ ಯುವರ್ ಸೆಲ್ಫ್. ನೆಕ್ಸ್ಟ್ ಟೈಮ್ ಯಮನ್ಪೇನೆ ಸಿಂಪಲ್ ಕ್ಲಾಸಿಕಲ್ ಕಲ್ಪ್ಲೆ ಬಂದು ಕ್ಲಾಸಿಕಲ್ ಸಾಂಗ್ ಬಂದಾಗ ಕಲ್ತು ಬಂಡ ಇತ್ತೆ ಯಮನ್ಪೇನೆ ಇವಾಸ್ಕ್ ಇತ್ತೆ ನಿಖಲ ಕೋ ಕಾಂಪಿಟೇಟರ್ಸ್ ಬಣ್ಣನೆ ಅಕುಲ್ಡನೆ ಕಲ್ಪರೆ ಮಸ್ತ್ ಉಪ್ಕೊಂಡು ಅರ್ಥ ಅಂಡೆ ಇತ್ತೆ ಕೆಲವು ಕ್ಲಾಸಿಕಲ್ ಕಲ್ತು ಬತ್ತು ಬೇರೆ ಕ್ಲಾಸಿಕಲ್ ಸಾಂಗ್ ಬಣ್ಣ ಕ್ಲಾಸಿಕಲ್ ಕಲ್ತದೆ ಬರೋಣ ಅಪ್ಪು ಇಜ್ಜಿನ ನೆವರ್ ರಿಸ್ಕ್. ಲಾಸ್ಟ್ ಟೈಮ್ ಶಂಕರ ಬರೋಣ ಕೇಂದೆ ಫುಲ್ ಮಾತಾಡ್ನಲ್ಲ ಕೇಂದೆ ಸೆಲೆಕ್ಟ್ ಆಗ್ತಿದ್ದಂಗೆಲ್ಲ ಮಾತಾಡ್ನ ಸಾಂಗ್ ಕೇಂದೆ. ಇವನ್ ದ್ಯಾಟ್ ವಾಸ್ ದೆರ್ ವಾಸ್ ಫಾಲ್ಟ್. ಬಟ್ ವೀಕೆಸ್ಟ್ ಏಮನ್ಬಿನಿ ಪೋಯಿನಿಟ್ ವೀಕೆಸ್ಟ್ ಎಲಿಮಿನೇಟ್ ಆಪುಂಡು. ಸೊ ಯು ಹ್ಯಾವ್ ಟು ಟ್ರೈ ಹಾರ್ಡ್ ಫಾರ್ ದ ನೆಕ್ಸ್ಟ್ ಟೈಮ್. ಲೈಫ್ ಇಟ್ ಸೆಲ್ಫ್ ಇಸ್ ಎ ಕಾಂಪಿಟಿಷನ್. ಓಕೆ, ಟ್ರೈ ನೆಕ್ಸ್ಟ್. ಯು ಲರ್ನ್ ಹಾರ್ಡರ್. ಇಟ್ಸ್ ನಾಟ್ ಸಾಂಗ್ ಸೆಲೆಕ್ಷನ್ ಆತ, ಇಟ್ ಇಸ್ ಅ ಸಿಂಗಿಂಗ್ ವಿಚ್ ಕೌಂಟ್ಸ್. ಓಕೆ. ಓಕೆ, ಈಗ ಆವಾಗದಿಂದ ನಾನು ನೋಡ್ತಾ ಇದ್ದೇನೆ, ಅಳು ಬರ್ತಾ ಇದೆ, ಕಣ್ಣಲ್ಲಿ ಜಲಧಾರೆ ಎಲ್ಲ. ಏನೇನೋ ನಮ್ಗಂತೂ ತುಂಬಾನೇ ಟೆನ್ಷನ್ ಆಗಿತ್ತು. ಪ್ರಕಾಶ್, ಒಂಜಿ ಬೆನಿಫಿಟ್ ಆಫ್ ಡೌಟ್ ಅರೆ ಕೊರೋಲಿ ಏಂಚಿನ ಪಂದ ಗ್ರೂಪ್ ಉಡು 32 ಜನಟ್ಟು ಎಲ್ಲಿಯ ಬಾಲೆ ಒಂದೇ ನನ್ನಲ್ಲ ನಮ್ಮೊಟ್ಟಿಗೆ ಹಕ್ಲ ಉಂಡು. ನೋ ಪ್ರಾಬ್ಲಮ್. ಈಗ ಏನ್ ಅನಿಸ್ತಾ ಇದೆ ಅಂತ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹೇಳ್ಬೇಕು. ಖುಷಿ ಅನಿಸ್ತಾ ಇದೆಯಾ? ತುಂಬ ಖುಷಿ ಅನಿಸ್ತದೆ. ಗಟ್ಟಿಯಾಗಿ ಹೇಳ್ಬೇಕು. ತುಂಬ ಖುಷಿ ಆಗ್ತಿದೆ. ಮತ್ತೆ ಅವಾಗ ಹತ್ತಿದ ಯಾಕೆ? ನಂಗೆ ಗೊತ್ತಿಲ್ಲ.
ಗೊತ್ತಿರಲಿಲ್ಲ ಖುಷಿಯಲ್ಲಿ ಆಗ್ತಿದ್ದ ಬೇಜಾರೆಲ್ಲ ಟೆನ್ಷನ್ ಅಲ್ಲ ಹೇಳಲಿಕ್ಕಾಗಲ್ಲ. ಆರ್ ಬುಲ್ಪ್ನಾಗೆಲ್ಲ ತೆಲ್ತೊಂದೆ ಬುಲ್ಪ್. ಓಕೆ, ಈಗ ಹೇಗೆ ಅನ್ನಿಸ್ತಾ ಇದೆ? ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗಿದ್ದೀರಾ? ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ Okay. ಮತ್ತೆ ಡೇಂಜರ್ ಝೋನಿಗೆ ಬರ್ತೀರಾ? ನೆಕ್ಸ್ಟ್ ಕಾಂಪಿಟೇಷನ್ಗೆ ಹೇಗೆ ಹಾಡಬೇಕು ಅಂತ ಇವಾಗನೇ ಪ್ಲ್ಯಾನ್ ಬರ್ತಾ ಇದೆಯಾ? ಏನು ಅನ್ನಿಸ್ತಾ ಇದೆ ನೆಕ್ಸ್ಟ್ ಕಾಂಪಿಟೇಷನಲ್ಲಿ? ಪ್ರಾಕ್ಟೀಸ್ ಮಾಡಿ ಬರ್ತೇನೆ. ವಾವ್, ತುಂಬಾನೇ ಪ್ರಾಕ್ಟೀಸ್ ಮಾಡಿ ಬರ್ತಾರಂತೆ ಅಮೀಶ್ ಅವರು, ತುಂಬಾನೇ ಖುಷಿ. ಓಕೆ, ಆಲ್ ದಿ ಬೆಸ್ಟ್ ಅಮೀಶ್. ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್. ಓಕೆ ಸೌಜನ್ಯ, ಇಂದಿನ ಈ ಎಪಿಸೋಡ್ ಮುಗಿಸುವಂತ ಸಮಯ ಬಂದಿದೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ರೈಟ್. ಶಾಸ್ತಾ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯಲ್ಲಿ ಮೂಡಿ ಬರುವಂತ KN ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ನೆಕ್ಸ್ಟ್ ಎಪಿಸೋಡ್ ತನಕ ನಾನು ಹಾಗೂ ಪ್ರಕಾಶ್ ಸೇಯಿಂಗ್ ಬಾಯ್, ಟೇಕ್ ಕೇರ್, ಮೀಟ್ ಯು ಸೂನ್.